ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಔಷಧಿ ಬೆಲೆಗಳೆಲ್ಲ ಜಾಸ್ತಿ ಆಗಿದೆಯಂತೆ. ಈ ನಿಟ್ಟಿನಲ್ಲಿ ಉಡುಪಿ ಭಾಗದಿಂದ ಒಂಥರದ ಆಂದೋಲನ ಮತ್ತು ಅಭಿಯಾನ ಎರಡೂ ಕರಿಬೋದು. ಅದಕ್ಕೆ ಒಂದಷ್ಟು ಜನ ಸೇರಿಕೊಂಡು ಇದ್ರ ಬಗ್ಗೆ ಔಷಧಿ ಬೆಲೆಯನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೆಲ್ಲದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತನಾಡೋಣ. ಮತ್ತು ಈ ಔಷಧಿ ಬೆಲೆ ಜಾಸ್ತಿ ಆಗಿದ್ದಾದರೂ ಯಾಕೆ, ಈ ಥರದ ಆಂದೋಲನ ಅಥವಾ ಪ್ರತಿಭಟನೆ ಅಥವಾ ಸಹಿ ಸಂಗ್ರಹ ಮಾಡೋದ್ರಿಂದ ಇದು ಫಲ ಕೊಡುತ್ತಾ, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತನಾಡಬೇಕು. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ನಾನು ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆನ್ ಟು ಮೈ ಇಮಿಡಿಯೇಟ್ ರೈಟ್ ಇಲ್ಲಿ ರವಿರಾಜ್ ಅವರಿದ್ದಾರೆ. ಅವರು ನಾಗರಿಕ ಆರೋಗ್ಯ ವೇದಿಕೆ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ರವಿರಾಜ್ ಅವರೇ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಅವ್ರ ಪಕ್ಕದಲ್ಲಿ ಕ್ರೀಮ್ ಕಲರ್ ಶರ್ಟ್ನಲ್ಲಿ ಮಧುಸೂದನ್ ಅವರಿದ್ದಾರೆ. ಅವರು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಸೋಸಿಯೇಷನ್ನ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದರು, ಮಾಜಿ. ಕರೆಕ್ಟ್ ಅಲ್ಲ ಸರ್? ನಮಸ್ಕಾರ ಮಧುಸೂದನ್ ಅವರೇ. ಸೊ ಒಟ್ಟಾರೆಯಾಗಿ ಇವತ್ತಿನ ವಿಷಯದ ಮೊದಲನೇ ಪಾಯಿಂಟನ್ನು ನೀವು ಹೇಳಬೇಕು. ಏನು ಔಷಧಿ ಬೆಲೆ ಜಾಸ್ತಿ ಆಗಿದೆಯಾ? ಔಷಧಿ ಬೆಲೆ ಅನ್ನುವಂಥದ್ದು ಜಾಸ್ತಿ ಆಗ್ತಾನೇ ಇದೆ ಸ್ಲೋಲಿ. ಜನರಿಗೆಲ್ಲ ಗೊತ್ತಿದೆ. ಅದೇ ಪ್ರಶ್ನೆ, ಜನರಿಗೆಲ್ಲ ಯಾಕಂದ್ರೆ ಯಾರ್ಯಾರು ಔಷಧಿ ತಗೊಳ್ತಾರೋ ಅವ್ರಿಗೆ ಗೊತ್ತಾಗ್ತದೆ. ಹೋದ ಸರ್ತಿ ಈ ಮಾತ್ರೆಗೆ ಇಷ್ಟಿತ್ತು, ಇವತ್ತೀಗ ರೇಟ್ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗಿದೆ. ಆದರೆ ಯಾರ ಹತ್ರ ಹೇಳ್ಕೊಳ್ಳೋದು? ಅವ್ರು ಯಾರ ಹತ್ರ ಹೇಳ್ಕೊಳ್ಳುವ ಹಾಗೆ ಇಲ್ಲ. ಅದರಲ್ಲಿ ಯಾವುದೇ ಒಂದು ಸಂಘಟನೆ ಮುಂದೆ ಬಂದು ಅದ್ರ ಬಗ್ಗೆ ಒಂದು ವೇದಿಕೆ ಅಂತ ಹಾಗೆ ಅಂತ ಏನು ಇಲ್ಲ ಸದ್ಯದ ಮಟ್ಟಿಗೆ. ಪೆಟ್ರೋಲಿಗೆ ಒಂದು ಒಳ್ಳೆ ರೇಟ್ ಜಾಸ್ತಿ ಆದರೆ ಎಲ್ಲ ಕಡೆಯಿಂದ ಕೂಗು ಕೇಳಿ ಬರ್ತದೆ. ಆದರೆ ಔಷಧಿಗೆ ಒಂದು ರೇಟ್ ಜಾಸ್ತಿ ಆಗ್ತಾ ಇದ್ರೂ ಕೂಡ ಅದ್ರ ಒಟ್ಟಿಗೆ ಒಂದು ಒಕ್ಕೊರಳಾಗಿ ಯಾವುದೇ ಒಂದು ಕೂಗು ಯಾವುದೇ ಸಮಾಜದಿಂದ ನಮ್ಮ ಇದರಿಂದ ಬರ್ತಾ ಇಲ್ಲ. ಸಂಘಟನೆಗಳು ಇದ್ರ ಬಗ್ಗೆ ಎಲ್ಲ ಅಷ್ಟು ಅವರು ಕೇಳಿಸ್ಕೊಳ್ತಾ ಇಲ್ಲ ಅಂತ ನನ್ನ ಭಾವನೆ. ಹೌದಾ ರವಿರಾಜ್ ಅವರೇ? ಅಂದ್ರೆ ಜನರಿಗೆ ಗೊತ್ತಿದೆಯಾ ಇದ್ರ ಬಗ್ಗೆ ಎಲ್ಲ ಬೆಲೆ ಜಾಸ್ತಿ ಆಗಿದೆ ಅಂತ? ಸಹಜವಾಗಿ ಗೊತ್ತೇ ಇರ್ತದೆ. ಯಾಕೆಂತ ಹೇಳಿದ್ರೆ ಈ ಡಯಾಬಿಟಿಕ್ ರೋಗಿ ಪ್ರತಿ ವರ್ಷ ಅಂತ ಹೇಳಿದ್ರೆ ಒಮ್ಮೆ ಅವ್ರಿಗೆ ಬರೆದ್ರೆ ಆ ಡ್ರಗ್ ಅನ್ನ ಕಂಟಿನ್ಯೂಸ್ ಅವ್ರ ಲೈಫ್ ಲಾಂಗ್ ಅವ್ರು ತಗೊಳ್ಬೇಕಾಗಿರ್ತದೆ. ಸೊ ಇವತ್ತು ಒಂದು ರೇಟ್ ಇದ್ರೆ ನಾಳೆ ಅದು ಚೇಂಜ್ ಆಗಿರ್ತದೆ. ಸೊ ಅದು ಕಂಪನಿಗಳು ಹೇಗೆ ಮಾಡ್ತದೆ ಅಂತ ಹೇಳಿದ್ರೆ ಇವತ್ತೊಂದು 10% ಇನ್ಕ್ರೀಸ್ ಮಾಡಿದ್ರೆ ಮುಂದಿನ ವರ್ಷ ಮತ್ತೆ 10% ಇನ್ಕ್ರೀಸ್ ಮಾಡ್ತಾರೆ. ಹೀಗೆ ಅದು ಏರ್ತಾನೆ ಹೋಗ್ತದೆ. ಅದರಲ್ಲೂ ಈ ಕ್ಯಾನ್ಸರ್, ಬಡವರಿಗೆ ಕ್ಯಾನ್ಸರ್ ಬಂದ್ರೆ ಅದು ತುಂಬ ಕಷ್ಟವೇ. ಯಾಕೆಂತ ಹೇಳಿದ್ರೆ ಕ್ಯಾನ್ಸರ್ ಡ್ರಗ್ಗಳೆಲ್ಲ ಈಗ ತುಂಬ ಬೆಲೆ ಅತಿರೇಕವಾಗಿ ಜಾಸ್ತಿ ಆಗ್ತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಗೌರ್ಮೆಂಟ್ನವರು ಕೆಲವೊಂದು ಪ್ರಾಡಕ್ಟ್ಗಳಿಗೆ ಒಂದು DPC ಅಂತ ಹೇಳ್ಕೊಂಡು, DPCO ಪ್ರೈಸ್ ಅಂದ್ರೆ ಡ್ರಗ್ ಪ್ರೈಸ್ ಕಂಟ್ರೋಲ್, ಅದನ್ನ ರೆಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಕೆಲವೊಂದು ಡ್ರಗ್ಗಳಿಗೆ ಮಾತ್ರ ರೇಟ್ ಕಡಿಮೆ ಆಗಿದೆ ವಿನಃ ಎಲ್ಲ ಡ್ರಗ್ಗಳಿಗೆ ಕಡಿಮೆ ಆಗಲಿಲ್ಲ. ಜೀವನಕ್ಕೆ ಈಗ ಏನು ಅವಶ್ಯಕವಾಗಿ ಡಯಾಬಿಟಿಕ್ ರೋಗಿಗಳಿಗೆ, ಕಾರ್ಡಿಯಾಕ್ ರೋಗಿಗಳಿಗೆ, ಕ್ಯಾನ್ಸರ್ ಪೇಷಂಟ್ಗಳಿಗೆ ಅವರಿಗೆ ಆ ಡ್ರಗ್ಗಳ ಬೆಲೆ ತುಂಬ ಕಡಿಮೆ ಆಗಲೇಬೇಕು. ಅದು ಆಗಲಿಲ್ಲ, ಇನ್ನೂ ಆಗಲಿಲ್ಲ. ಮಧುಸೂದನ್ ಅವರೇ, ಸಾಧಾರಣ ಈ ಬೆಲೆ ಏರಿಕೆ ಅನ್ನೋದು ಸುಮಾರು ಎಷ್ಟು ತಿಂಗಳುಗಳಿಂದ, ವರ್ಷಗಳಿಂದ, ದಿನಗಳಿಂದ ಆಗ್ತಾ ಇದೆ? ಇದ್ರ ಬಗ್ಗೆ ನಾನು ಮಾತಾಡ್ಬೇಕಂತ ಹೇಳಿದ್ರೆ ಇದ್ರ ಬಗ್ಗೆ ನಮ್ಮ ಔಷಧಿ ಕ್ಷೇತ್ರದ ಒಂದು ಸಣ್ಣ ಇತಿಹಾಸವನ್ನು ನೋಡಬೇಕಾಗ್ತದೆ. ನೋಡಿ, ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಕೂಡ ನಮಗೆ ಔಷಧಿಗಳು ಬೇಕಿತ್ತು. ಔಷಧಿ ಬೇಕಾದಾಗ ನಾವು ಏನು ಆಗ್ತಿತ್ತು, ನಮ್ಮಲ್ಲಿ ಉತ್ಪಾದನೆಗಳು ಯಾವುದು ಇರಲಿಲ್ಲ. ಅದರಿಂದ ನಾವು ಬೇರೆ ದೇಶದೊಟ್ಟಿಗೆ, ಇದು ಅಮೆರಿಕದವರೊಟ್ಟಿಗೆ ನಾವು ಅಲ್ಲಿಂದ ಔಷಧಿಗಳು ಬರ್ತಾ ಇತ್ತು. ಇಲ್ಲಿ ಅಮೆರಿಕದಿಂದ ಎಲ್ಲ ಔಷಧಿಗಳು ಇದು 1947-48 ಸ್ವತಂತ್ರ ಸಂದರ್ಭದಲ್ಲಿ. ಅದಾದ ನಂತರ ನಮ್ಮ ಸರ್ಕಾರ, ಭಾರತ ಸರ್ಕಾರ ಬಂದ ನಂತರ ನಮ್ಮ ಇಲ್ಲಿ ಒಂದು ಇದ್ರ ಬಗ್ಗೆ ಔಷಧಿ ಕ್ಷೇತ್ರ ಉದ್ಯಮ ಮುಂದುವರಿಬೇಕು, ಇದಕ್ಕೆ ಬಂಡವಾಳ ಬರಬೇಕು, ಇದಕ್ಕೆ ತಂತ್ರಜ್ಞಾನ ಬರ್ಬೇಕಂತ ಹೇಳ್ಕೊಂಡು ಓಪನ್ ಪಾಲಿಸಿ ಅಂತ ಮಾಡಿದ್ರು. ಆದ್ರೆ ಅಲ್ಲಿ ಅಮೆರಿಕದ ಬೇರೆ ಬೇರೆ ಕಂಪನಿಗಳು ನಮ್ಗೆ ಭಾರತಕ್ಕೆ ಬಂದವೆ. ಆದ್ರೆ ಮೆಡಿಸಿನ್ ಅನ್ನು ಸೀದಾ ಅವರು ಯಾವುದೇ ಒಂದು ತಂತ್ರಜ್ಞಾನ ತರಲಿಲ್ಲ ನಮ್ಗೆ. ಅವರ ಬಂಡವಾಳ ಕೂಡ ಏನು ಬರಲಿಲ್ಲ. ಅವ್ರು ಖಾಲಿ ಮೆಡಿಸಿನ್ ತಂದು ಇಲ್ಲಿ ಸೇಲ್ ಮಾಡ್ತಾ ಇದ್ರು ಬಿಟ್ರೆ ಮತ್ತೆ ನಮ್ಗೆ ಯಾವುದೇ ತಂತ್ರಜ್ಞಾನದ ಕೊರತೆ ಸಿಗ್ಲಿಲ್ಲ, ಹಾಗೆ ಬಂಡವಾಳ ಕೂಡ ಸಿಗ್ಲಿಲ್ಲ. ಅವಾಗ ಏನು ಅಂದ್ರೆ 1974ರಲ್ಲಿ ಕೆಫವರ್ ಕಮಿಟಿ ಅಂತ ಹೇಳ್ಕೊಂಡು ಮಾಡಿದ್ರು. ಅವರು ಕೆಫವರ್ ಅವರ ಒಂದು ಮುಖ್ಯಸ್ಥದಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ರು. ಇದರಲ್ಲಿ ಅಮೆರಿಕದಿಂದ ಬಂದಂತ ಔಷಧಿ ನಮ್ಮಲ್ಲಿ ಅದ್ರ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇತ್ತು. ಅದರಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ತುಂಬಾ ರೇಟ್ ಜಾಸ್ತಿ ಇತ್ತು. ಜಾಸ್ತಿ ಆದ ನಂತರ ಇವರ ಒಂದು ಕೆಫವರ್ ಕಮಿಟಿಯ ಮುಖಾಂತರ ಅಲ್ಲಿಯ ಒಂದು ಕೋರ್ಟಿನಲ್ಲಿ ನಾವು ಮೊಕದ್ದಮೆ ಹೂಡಿದ್ರು. ಭಾರತ ಸರ್ಕಾರ ಅಲ್ಲಿ ಮೊಕದ್ದಮೆ, ನಮಗೆ ನೀವು ಕೊಡುವಂತ ಔಷಧಿಗಳು ಮಿತಿಮೀರಿದ ರೇಟ್ನಲ್ಲಿ ಇದೆ, ಅದನ್ನು ನೀವು ನಮಗೆ ಕಾಂಪನ್ಸೇಷನ್ ಕೊಡ್ಬೇಕಂತ $38.15 ಮಿಲಿಯನ್
ಇಷ್ಟು ಕೊಡಬೇಕಂತ ಹೇಳಿಕೊಂಡು ಆವಾಗಲೇ ನಾವು ಅಲ್ಲಿ ಕೋರ್ಟಿನಲ್ಲಿ ಒಂದು ಮೊಕದ್ದಮೆ ಹೂಡಿತು. ರೈಟ್. ಅದಾದ ನಂತರ ಏನಾಯ್ತು ಅಂತ ಹೇಳಿದ್ರೆ ಆವಾಗ ಇದ್ದ ಫೈಸರ್ ಕಂಪನಿ, ಸೈನಾಮೈಡ್ ಕಂಪನಿ, ಸ್ಕ್ವಿಬ್ ಮತ್ತು INC ದೊಡ್ಡ ದೊಡ್ಡ ಕಂಪನಿಗಳೆಲ್ಲ. ಓಕೆ. ಇದಾದ ನಂತರ ಅವರು ಕೋರ್ಟಿನಲ್ಲಿ ಏನು ಡಿಸಿಷನ್ ಬಂತಂತ ಹೇಳಿದರೆ ನೀವು ಕೋರ್ಟಿನ ಹೊರಗಡೆಯಲ್ಲಿ ಇದನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಅದರಿಂದ ಅವ್ರು ಏನು ಮಾಡಿದ್ರು ಅಂದರೆ ಕೊನೆಗೆ 0.8 ಮಿಲಿಯನ್ ಅನ್ನು ಕೊಟ್ಟು ನಮಗೆ ನಮ್ಮ ಭಾರತ ಸರ್ಕಾರಕ್ಕೆ ಕೊಟ್ಟು ಅದಾದ ನಂತರ ಅವರು ನಮ್ಮನ್ನು ಭಾರತವನ್ನೇ ಒಂದು ಡಿಬಾರ್ ಮಾಡಿಬಿಟ್ರು. ನೀವು ಟ್ರಸ್ಟ್ ವರ್ತಿ ಅಲ್ಲ ಅನ್ನುವಂಥ ಡಿಬಾರ್ ಮಾಡಿದ್ರು. ಅನಂತರ ಬಂದಾಗ ಅಲ್ಲಿ ಒಂದು ದೊಡ್ಡ ಪ್ರಮುಖವಾದ ಒಂದು ಚೇಂಜಸ್ ಆಯ್ತು. ಅಲ್ಲಿ ಒಂದು ಜೈಸುಖ್ ಲಾಲ್ ಹಾತಿ ಅಂತ ಹೇಳ್ಕೊಂಡು ಒಂದು ಕಮಿಟಿ, ಅವರ ಮುಖ್ಯಸ್ಥ ಸ್ಥಾನದಲ್ಲಿ ಒಂದು ಚೇರ್ಮನ್ ಆಗಿ ಅವರೊಂದು ಕಮಿಟಿಯನ್ನು ಫಾರ್ಮೇಷನ್ ಮಾಡಿದರು. ಈ ಕಮಿಟಿ ಫಾರ್ಮೇಷನ್ ಆದ ನಂತರ ಒಂದು ಭಾರತಕ್ಕೆ ಒಂದು ಡ್ರಗ್ ಪಾಲಿಸಿ ಅಂತ ಹೇಳ್ಕೊಂಡು ಫಸ್ಟ್ ಟೈಮ್ ಒಂದು ಮಾಡಿದ್ರು. ಇದರ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಾವು ರಷ್ಯಾದವರ ಒಟ್ಟಿಗೆ, ರಷ್ಯಾ ಸರ್ಕಾರದವರ ಒಟ್ಟಿಗೆ ಒಂದು ತಂತ್ರಜ್ಞಾನ ಮತ್ತು ಬೇರೆ ಬೇರೆ ವಿಚಾರದಿಂದ ಪಡ್ಕೊಂಡು ಕೆಲವು ಪಬ್ಲಿಕ್ ಸೆಕ್ಟರ್ನ ಒಂದು ಕಂಪನಿಗಳು ಅಲ್ಲಿ ಘಟಕಗಳು ಔಷಧಿಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲಿ ಮುಖ್ಯವಾಗಿ ಹಿಂದೂಸ್ತಾನ್ ಆಂಟಿಬಯೋಟಿಕ್ ಲಿಮಿಟೆಡ್, ಬೆಂಗಾಲ್ ಕೆಮಿಕಲ್ಸ್, ರಾಜಸ್ಥಾನ್ ಕೆಮಿಕಲ್ಸ್, ಬೇರೆ ಬೇರೆ ಗೋವಾ ಆಂಟಿಬಯೋಟಿಕ್, ಬೇರೆ ಬೇರೆ ನಮ್ಮ ಭಾರತದಲ್ಲಿ ಜನರಿಗೆ ಉಪಯೋಗ ಆಗುವಂತೆ ಒಂದು ಕಂಪನಿಗಳೆಲ್ಲ ಅಲ್ಲಿ ಘಟಕಗಳು, ಉತ್ಪಾದನೆ ಘಟಕಗಳು ಸ್ಟಾರ್ಟ್ ಆಯಿತು. ಅದಾದ ನಂತರ ನಮ್ಮಲ್ಲಿ ತುಂಬ ಚೇಂಜಸ್ ಆಯಿತು. ಅದಾದ ನಂತರ ಮೆಡಿಸಿನ್ ಔಷಧಿ ಉದ್ಯಮದಲ್ಲಿ ಭಾರತ ಒಂದು ಉತ್ತಮವಾದ ಒಂದು ತಿರುಗು ಆಗಿ ಬಂದು ಬಿಗ್ ಚೇಂಜ್ ಅಂದ್ರೆ ಇದು 1970ರಲ್ಲಿ ನಾವು ಔಷಧಿ ಕ್ಷೇತ್ರ ನಮ್ದು ಹೆಸರೇ ಇರಲಿಲ್ಲ. ಅದಾದ ನಂತರ ಡ್ರಗ್ ಪಾಲಿಸಿ ಬಂದ ನಂತರ ನಾವು ಮತ್ತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಇದು ಆದ ನಂತರ ಈ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಬಂದ ನಂತರ ಅನಂತರ ಈ ತಂತ್ರಜ್ಞಾನವನ್ನು ಉಳಿದ ಪ್ರೈವೇಟ್ ಸೆಕ್ಟರ್ನವರೆಲ್ಲ ತಕೊಂಡು ಅವರವ್ರ ಕಂಪನಿಗಳನ್ನು ಮಾಡಿ ಅವರವ್ರ ಕಂಪನಿಯನ್ನು ಎತ್ತರಕ್ಕೇರಿಸಿದ್ರು. ಕರೆಕ್ಟ್. ಈಗೆಲ್ಲ ಹೆಚ್ಚಾಗಿ ಪ್ರೈವೇಟ್ ಕಂಪನಿ ಈಗ ಹೆಚ್ಚಿಗೆ ಇರುವುದು ಪ್ರೈವೇಟ್ ಕಂಪನಿಗಳೇ. ಈಗ ಪಬ್ಲಿಕ್ ಸೆಕ್ಟರ್ ಈ ಪ್ರೈವೇಟ್ ಕಂಪನಿಗಳು ಅತ್ಯಂತ ಇಲ್ಲಿ ತಂತ್ರಜ್ಞಾನ ಪಡ್ಕೊಂಡ್ರು, ಇಲ್ಲಿ ಎಲ್ಲ ತಿಳ್ಕೊಂಡ್ರು. ಅದಾದ ನಂತರ ನಮ್ಮ ಪಬ್ಲಿಕ್ ಸೆಕ್ಟರ್ ಇರುವಂಥ ಕಂಪನಿಗಳನ್ನೇ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟರು. ಇದೆಲ್ಲ ಯಾಕಂದರೆ ಭಾರತದ ಉದ್ಯಮ ಎತ್ತರಕ್ಕೆ ಬೆಳೆಯುವುದನ್ನು ನೋಡಿ ಅದರದ್ದೊಂದು ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಕಡೆಯಿಂದ ಕೂಡ ಒತ್ತಡ ಮಾಡಿದ್ರು. ಕೆಲವರು ವಂಚನೆ ರೀತಿಯಲ್ಲಿ ಮಾಡಿದ್ರು. ಆದಷ್ಟು ಇದನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಮುಂದುವರಿಯಾಯಿತು. ಎಸ್, ಇಂಟ್ರೆಸ್ಟಿಂಗ್ ವೀಕ್ಷಕರೇ, ನೀವು ಇದನ್ನು ಗಮನಿಸ್ತಾ ಇದ್ದೀರಿ. ಈಗ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಔಷಧಿ ಉದ್ಯಮ ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು, ಹೇಗಿತ್ತು ಮತ್ತು ಹೇಗೆ ಬೆಳೀತು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೀವು ತಿಳ್ಕೊಂಡ್ರೆ, ನಾನು ರವಿರಾಜ್ ಅವರಲ್ಲಿ ಕೇಳಬೇಕು. ನಾಗರಿಕ ಆರೋಗ್ಯ ವೇದಿಕೆ ಕಡೆಯಿಂದ ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀರಿ. ಅದ್ರ ಬಗ್ಗೆ ಬೇರೆ ಬೇರೆ ಕಡೆನೆಲ್ಲ ಮಾಧ್ಯಮಗಳಲ್ಲಿ ಮತ್ತು ಈ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಕಂಡಿದ್ದೆಲ್ಲ ನೆನಪಿದೆ. ಏನೇನು ಕೆಲಸ ಕಾರ್ಯಗಳೆಲ್ಲ ನಿಮ್ಮ ನಾಗರಿಕ ಆರೋಗ್ಯ ವೇದಿಕೆ ಕಡೆಯಿಂದೆಲ್ಲ ಆಗ್ತದೆ? ವೀಕ್ಷಕರು, ನೀವು ಇದನ್ನು ಗಮನಿಸಬೇಕು. ಯಾಕಂತಂದರೆ ಇವ್ರು ಮಾಡ್ತಾ ಇರುವಂತೆಲ್ಲ ಸಾಮಾಜಿಕ ಚಟುವಟಿಕೆಗಳು ಅಂತಂದರೆ ಮಿಡ್ಲ್ ಆ್ಯಂಡ್ ಲೋವರ್ ಮಿಡ್ಲ್ ಕ್ಲಾಸ್ ಅವರಿಗೆ ಔಷಧಿಯನ್ನು ತಲುಪಿಸುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ನಾಗರಿಕ ಆರೋಗ್ಯ ವೇದಿಕೆ ಒಂದು 5 ವರ್ಷದ ಹಿಂದೆ ಪ್ರಾರಂಭಿಸಿದ್ವಿ ನಾವು. ಇದಕ್ಕೆ ಡಾಕ್ಟರ್ RN ಭಟ್ ಅವರ ಮುಖಾಂತರ, ಅವರು ಇದರ ಗೌರವಾಧ್ಯಕ್ಷರು, ಅವರು ಇದು ಸ್ಟಾರ್ಟ್ ಮಾಡಿದ್ದು. ಹೀಗೆ ಒಂದು ಪೇಷಂಟ್ಗಳಿಗೆ ಅಂತ ಹೇಳಿದ್ರೆ ಪುವರ್ ಪೇಷಂಟ್ಗಳಿಗೆ ಎಷ್ಟೋ ಕಷ್ಟ ಆಗ್ತದೆ ಮೆಡಿಸಿನ್ಗಳನ್ನೆಲ್ಲ ತಗೊಳ್ಳುವಂಥದ್ದು. ಕಷ್ಟದೆಲ್ಲ ನೋಡಿ ಒಂದು ನಾಗರಿಕ ಆರೋಗ್ಯ ವೇದಿಕೆ ಅಂತ ಹೇಳ್ಕೊಂಡು ಒಂದು ಪ್ರಾರಂಭ ಮಾಡಿದರು. ಅದರಲ್ಲಿ ನಾವು ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ವಿ. ಬೇರೆ ಬೇರೆ ಕಡೆಯಲ್ಲಿ ಸ್ಲಮ್ಮಿಗೆ ಹೋಗಿ ಕ್ಯಾಂಪ್ಗಳನ್ನು ಮಾಡಿದ್ವಿ. ಇದೆಲ್ಲ ವಿತ್ ಡಾಕ್ಟರ್ ಹೆಲ್ಪ್ ತಗೊಂಡೇ ನಾವು ಮಾಡಿದ್ವಿ ಎಲ್ಲ ಕ್ಯಾಂಪ್ಗಳಲ್ಲೂ. ಮತ್ತು ಪೊಲೀಸ್ನವ್ರಿಗೆ ಕ್ಯಾಂಪ್ಗಳನ್ನು ಮಾಡಿದ್ವಿ ಬೇರೆ ಬೇರೆ ಕಡೆಯಲ್ಲಿ. ಖಾಲಿ ಕ್ಯಾಂಪ್ಗಳನ್ನು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಹೆಲ್ತ್ ರಿಲೇಟೆಡ್ ಟಾಕ್ಸ್ಗಳನ್ನು ಕೊಡ್ತಾ ಇದ್ವಿ. ಒಳ್ಳೊಳ್ಳೆ ಡಾಕ್ಟರ್ಗಳನ್ನು ಕರ್ಕೊಂಡು ಹೋಗಿ ಅವರಿಂದ ಬೇರೆ ಬೇರೆ ವಿಚಾರದಲ್ಲಿ ಟಾಕ್ಸ್ಗಳನ್ನು ಕೊಡ್ತಾ ಇದ್ವಿ. ಸಾಧಾರಣ ನಾವು 5 ವರ್ಷಗಳಿಂದ ಸುಮಾರು 700ಕ್ಕೂ ಜಾಸ್ತಿ ಕಾರ್ಯಕ್ರಮಗಳನ್ನು ನಾವು ನಾಗರಿಕ ಕ್ಯಾಂಪ್ಸ್ಗಳು ಮತ್ತು ಹೆಲ್ತ್ ರಿಲೇಟೆಡ್ ಟಾಕ್ಸ್ಗಳನ್ನು ನಾವು ದಾಖಲೆ ಆಲ್ಮೋಸ್ಟ್ ಹೆಚ್ಚಿನದೆಲ್ಲ ನಾವು ದಾಖಲೆಗಳನ್ನು ಇಟ್ಕೊಂಡಿದ್ದೇವೆ. ಹಿಂದೆಲ್ಲ ಇಟ್ಕೊಳ್ಳಿಲ್ಲ, ಅಷ್ಟು ದಾಖಲೆಗಳೆಲ್ಲ ಇಲ್ಲ ನಮ್ಮ ಹತ್ರ. ಇವನ್ ನಾವು ಗುಜರಾತಿನ ಭೂಕಂಪ ಆದಾಗ ಕೂಡ ಮೆಡಿಕಲ್ ರೆಪ್ ಅಸೋಸಿಯೇಷನ್ ಇಂದ ನಾವು ಸುಮಾರು ತುಂಬಾ ಔಷಧಿಗಳನ್ನು ನಾವು ಇಲ್ಲಿಂದ ಕಳಿಸಿಕೊಟ್ಟಿದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಬೇಕಾದವರಿಗೆ ರೀಚ್ ಆಗಿದೆ. ಇಲ್ಲ, ನಾವೇ ಹೋಗಿದ್ದು. ನಾವು ಜಾಯಿಂಟ್ಸ್ ಗ್ರೂಪ್ ಆಫ್ ಉಡುಪಿ ಅವರ ವತಿಯಿಂದ ನಾವೆಲ್ಲ ಸೇರಿಕೊಂಡು ಇಲ್ಲಿಂದ ಹೋಗಿ ಒಂದು 15 ದಿವಸ ಅಲ್ಲಿ ಕ್ಯಾಂಪ್ ಎಲ್ಲ ಮಾಡಿ ಜನರಿಗೆ ಸಿಗುವ ಹಾಗೆ ಕೂಡ ನಾನು ವೈಯಕ್ತಿಕವಾಗಿ ಅಲ್ಲಿ ಹೋಗಿದ್ದೇನೆ. ನಾನು ಭುಜ್ ಅಂತ ಏರಿಯಾದಲ್ಲಿ ಹೋಗಿ ನಾವು
ಸೇವೆಯನ್ನು ಸಲ್ಲಿಸುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ವೈದ್ಯಕೀಯ ಪ್ರತಿನಿಧಿ ಅವರ ಆಗಿ ಏನು ಮಾಡ್ಬೋದು ಸಮಾಜಕ್ಕೆ, ಒಂದು ನಾವು ಏನು ಮಾಡ್ಬೋದು ಅಂತ ಹೇಳ್ಕೊಂಡು ವಿಚಾರದಲ್ಲಿ ಮೋಸ್ಟ್ಲಿ ಉಡುಪಿಯಲ್ಲಿ ಒಂದು ಡಯಾಬಿಟಿಕ್ನ ಬಗ್ಗೆ ಅವೇರ್ನೆಸ್ ಮತ್ತು ಡಯಾಬಿಟಿಕ್ ಎಷ್ಟು ಮಾಡಿದ್ದೇವೆ ಅಂತ ಹೇಳಿದ್ರೆ ಅದು ಈವನ್ ಯಾರಿಗಾದರೂ ಕಣ್ಣು ಅರಳಿಸಿ ನೋಡುವಂಥದ್ದು ಅಷ್ಟು ಕ್ಯಾಂಪ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಮುಂದುವರಿಸಿ ನೀವು ಹೇಳ್ತಾ ಇದ್ದೀರಿ. ಅದೇ 700ಕ್ಕೂ ಹೆಚ್ಚು ಕ್ಯಾಂಪ್. 700ಕ್ಕೂ ಹೆಚ್ಚು. ಅದು ನಾವು KSMSRE ಅಂತ ಹೇಳಿದ್ರೆ ಮೆಡಿಕಲ್ ರೆಪ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ವಿ. ಸೊ ಈ ಥರ ಕ್ಯಾಂಪ್ಗಳನ್ನು ನಾವು ರೆಗ್ಯುಲರ್ ಆಗಿ ಈಗಲೂ ಮಾಡ್ತಾ ಇದ್ವಿ. ಇತ್ತೀಚೆಗಷ್ಟೇ ನಾವು ಮೊನ್ನೆ ಸ್ಕಿನ್ ಕ್ಯಾಂಪನ್ನು ನಾವು ಪೊಲೀಸ್ನವರಿಗೆ ಮಾಡಿದ್ವಿ. ಮತ್ತೆ ಜೈಲ್ನ ಕೈದಿಗಳಿಗೆ ಸಹಿತ ನಾವು ಅಲ್ಲಿ ಹೋಗಿ ಒಂದು ದಿನದ ವೈದ್ಯಕೀಯ ಕ್ಯಾಂಪನ್ನು ನಾವು ಮಾಡಿದ್ವಿ. ಇಡೀ ದಿನ ಮಾಡಿದ್ವಿ. ಅದಲ್ಲದೆ ಇತ್ತೀಚೆಗೆ ನೇಪಾಳಕ್ಕೆ ಭೂಕಂಪ ಆದಾಗ ನಾವು ಸಾಧಾರಣ 1.5 ಲಕ್ಷದಷ್ಟು ಮೆಡಿಸಿನ್ ಅನ್ನು ಒಟ್ಟು ಮಾಡಿದ್ವಿ. ನಮ್ಮ 1.5 ಲಕ್ಷ ರೂಪಾಯಿಯಷ್ಟು ಮೆಡಿಸಿನ್ ಅನ್ನ ನಮ್ಮ ಬೇರೆ ಬೇರೆ ರೆಪ್ರೆಸೆಂಟೇಟಿವ್ ಅವರ ಹತ್ರ ಕಲೆಕ್ಟ್ ಮಾಡಿ, ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿ, ಬೇರೆ ಬೇರೆ ಡಾಕ್ಟರ್ಸ್ ಅವ್ರ ಹತ್ರ ಇರುವಂಥ ಸ್ಯಾಂಪಲ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಅದನ್ನು ನೇಪಾಳ ಸಂತರಿಗೆ ಅಲ್ಲಿ ನಾವು ಕಳಿಸಿದ್ವಿ. ಅದು ಆ ಒಂದು ಕಾರ್ಯಕ್ರಮ. ಮತ್ತು ಇತ್ತೀಚೆಗಷ್ಟೇ ಡೆಂಟಲ್ ಕಾಶ್ಮೀರದ ಹತ್ತಿರ ಇದ್ರ ಹತ್ರ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಮೇಲೆ ಲಡಾಖ್ ಅನ್ನುವಂಥ ಪ್ಲೇಸಿಗೂ ಕೂಡ ನಾವು ಪ್ರತಿ ವರ್ಷ ಔಷಧಿಗಳನ್ನು ಒಟ್ಟು ಮಾಡಿ ಕಳಿಸಿಕೊಡ್ತಾರೆ. ಡೆಂಟಲ್ ಕ್ಯಾಂಪ್ ಮಣಿಪಾಲದ ವತಿಯಿಂದ ಡೆಂಟಲ್ ಕ್ಯಾಂಪ್ ಆಗ್ತಾ ಇರ್ತದೆ ಅಲ್ಲಿ ಲಡಾಖ್ ಅನ್ನೋ ಒಂದು ಪ್ಲೇಸ್ನಲ್ಲಿ. ಅದಕ್ಕೂ ಕೂಡ ನಾವು ಔಷಧಿಗಳನ್ನು ನಾನು ರವಿರಾಜ್ ಎಲ್ಲ ಸೇರಿಕೊಂಡು ಏನು ಸಾಧ್ಯ ಉಂಟು ಎಷ್ಟು ಸಾಧ್ಯ ಉಂಟು ಅಷ್ಟು ಔಷಧಿಗಳನ್ನೆಲ್ಲ ನಾವು ಒಟ್ಟು ಮಾಡಿ ನಮ್ಮ ಒಂದು ಅಳಿಲು ಸೇವೆಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ವೆರಿ ಗುಡ್, ಓಕೆ ಫೈನ್. ಸೊ ಇಷ್ಟು ಈಗ ನಾವು ಮಾಡಿರುವಂಥದ್ದು ಪೀಠಿಕೆ. ವೀಕ್ಷಕರೇ, ನೀವು ನೋಡಿದ್ರಿ ನಾಗರಿಕ ಆರೋಗ್ಯ ವೇದಿಕೆ ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು ಮತ್ತು ಈಗ ಔಷಧಿ ಬೆಲೆ ಜಾಸ್ತಿ ಆಗಿದೆ. ಜಾಸ್ತಿ ಆದಂದರೆ ಕನ್ಸಿಕ್ಯೂಟಿವ್ ಆಗಿ ಪ್ರತಿ ತಿಂಗಳು ಔಷಧಿಯನ್ನು ಪರ್ಚೇಸ್ ಮಾಡೋರು ಎಲ್ರಿಗೂ ಗೊತ್ತೇ ಇರುತ್ತೆ. ಅವ್ರು ಮುಂಚೆ ಎಷ್ಟಕ್ಕೆ ಪರ್ಚೇಸ್ ಮಾಡ್ತಿದ್ರು, ಈಗ ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಒಂದು ಪ್ರಶ್ನೆ ಎಲ್ಲ ಉಟ್ಕೊಂಡಿರ್ಬೋದು, ಯಾಕೆ ಇಷ್ಟು. ಮತ್ತೆ ಅದಕ್ಕೆಲ್ಲ ಅವ್ರಿಗೆ ಎಷ್ಟು ಹಣ ಆದರೂ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ, ಅನಿವಾರ್ಯ ಇದೆ. ಮತ್ತು ಅದ್ರ ಬಗ್ಗೆ ಯಾರು ತಕರಾರು ಎತ್ತೋ ಹಾಗಿಲ್ಲ. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿ ಜನ ಬೀದಿಗಿಳಿದು ಬಂದು ಒಂದು ಪ್ರತಿಭಟನೆಯನ್ನು ಮಾಡ್ಬೋದು ಅಲ್ಲಿ ಕ್ಲಾಕ್ ಟವರ್ ಅಥವಾ ಇನ್ನೂ ಎಲ್ಲ ಗಾಂಧಿ ಪ್ರತಿಮೆ ಎದುರುಗಡೆ ಮಾಡ್ಬೋದು. ಬಟ್ ಇದಕ್ಕೆ ಆ ಥರ ಆಗ್ತಾ ಇಲ್ಲ ಅಲ್ಲ. ಯಾವುದೇ ಸಂಘಟನೆಗಳು ಅಥವಾ ಯಾವುದೇ ಸಂಸ್ಥೆಗಳು ಇದಕ್ಕೆ ಒಂದು ಔಷಧಿಗಳ ಬೆಲೆ ಜಾಸ್ತಿ ಆದ್ರೆ ಯಾರು ಹೋರಾಟಕ್ಕೆ ಮಾಡ್ತಾ ಇಲ್ಲ. ಆದ್ರೆ ವೈದ್ಯಕೀಯ ಪ್ರತಿನಿಧಿಗಳ ಸಂಘ ಪ್ರತಿ ವರ್ಷ ಕೂಡ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಾ ಇದೆ. ಅಲ್ಲ, ಒಂದು ಕಾರ್ಯಕ್ರಮ ವರ್ಷಕ್ಕೆ ಮಾಡಿದ್ರೆ ಸಾಕ ಸರ್? ಇಲ್ಲ, ನಾವು ತುಂಬಾ ಕಾರ್ಯಕ್ರಮ ಏನಾಗಿದೆ ಅಂತ ಹೇಳಿದ್ರೆ ನಮ್ದೇ ಹಲವಾರು ಡಿಮಾಂಡ್ಗಳೆಲ್ಲ ಇದೆ. ವೈದ್ಯಕೀಯ ನಾವು ಒಂದು ಕಾರ್ಮಿಕ ವರ್ಗದವರು. ಕರೆಕ್ಟ್. ಅದ್ರ ಒಟ್ಟಿಗೆ ನಾವು ಸಮಾಜದ ಒಂದು ಕೂಡ ಒಂದು ಏನಿದೆ ಅಲ್ಲಿ ಕಷ್ಟ ಇದೆ ಅದನ್ನು ನಾವು ಹೆಚ್ಚಿಗೆ ಅರಿತುಕೊಂಡಿದ್ದೇವೆ. ಓಕೆ. ಕಂಪ್ಯಾರಿಟಿವ್ಲಿ ನಮಗೆ ಔಷಧಿ ಬಗ್ಗೆ ಸ್ವಲ್ಪ ಒಂದು ಜ್ಞಾನ ಇರುವುದ ಕಾರಣದಿಂದ ನಮ್ಮ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನೇತಾರರೆಲ್ಲ ಇದ್ರ ಬಗ್ಗೆನೇ ಹೆಚ್ಚಿಗೆ ಗಮನ ಹರಿಸ್ತಾ ಇದ್ದಾರೆ. ಆಕ್ಚುಲಿ ನಿನ್ನೆ 23 ತಾರೀಕಿನಂದು ಡೆಲ್ಲಿಯಲ್ಲಿ FDA ಎದುರುಗಡೆ ಒಂದು ಮುಷ್ಕರ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ನಮ್ಮ ಎಲ್ಲ ಸಿಗ್ನೇಚರ್ಗಳನ್ನು 16ಕ್ಕೆ ಎಲ್ಲ ಸಾರ್ವಜನಿಕರಿಂದ ಅದನ್ನ 16ನೇ ತಾರೀಕಿಗೆ ನಾವು ಸಹಿ ಸಂಗ್ರಹ ಮಾಡಬೇಕಿತ್ತು ಜನಪರ ನೀತಿಗಾಗಿ, ಇದು ಮೆಡಿಸಿನ್ ನೀತಿಗಾಗಿ. ಅದನ್ನು ನಾವು ಮೊನ್ನೆ ಮಾಡಿದೆ. ನೀವು ಕೂಡ ಆ ದಿವಸ ಬಂದಿದ್ದೀರಿ. ಸುಮಾರು 10 ಡಿಮಾಂಡ್ಗಳನ್ನು, ಆ ಡಿಮಾಂಡ್ಸ್ಗಳು ಏನು ಅನ್ನೋದ್ರನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾಡ್ತಾ ಇರುವಂತ ಅಭಿಯಾನ ಏನು ಹೋರಾಟ? ಮುಖ್ಯವಾಗಿ ಬೆಲೆ ಇಳಿಸುವ ಒಂದು ಹೋರಾಟ. ಓಕೆ. ಅದರ ಜೊತೆಗೆ ಆನ್ಲೈನ್ ಮಾರಾಟವನ್ನು ನಿಷೇಧ ಮಾಡಬೇಕು ಅನ್ನೋಂಥದ್ದು. ಓಕೆ. ಮತ್ತೆ ಇನ್ನೂ ಒಂದೆರಡು ಒಟ್ಟು 10 ಪಾಯಿಂಟ್ಸ್ಗಳೆಲ್ಲ ಇದೆ. ಜೀವರಕ್ಷಕ ಮೆಡಿಸಿನ್ಗಳ ಬೆಲೆಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಈ ರೀತಿಯ ಒಂದು 10-11 ಡಿಮಾಂಡ್ಗಳನ್ನು ಇಟ್ಕೊಂಡು ನಾವು. ಓಕೆ. ಈಗ ಈ ಡಿಮಾಂಡ್ಗಳನ್ನು ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಸಹಿ ಸಂಗ್ರಹ ಅಭಿಯಾನನ? ಸಹಿ ಸಂಗ್ರಹ ಇದು ಬರೀ ಇಲ್ಲಿ ಮಾತ್ರ ನಡೀತಾ ಇದೆಯಾ ಅಥವಾ ಇಡೀ ರಾಜ್ಯದಾದ್ಯಂತ ನಡೀತಾ ಇದೆಯಾ ಅಥವಾ ನಮ್ಮದು ಫೆಡರೇಷನ್ ಆಫ್ ಮೆಡಿಕಲ್ ರೆಪ್ ಅಸೋಸಿಯೇಷನ್ ಆಲ್ ಓವರ್ ದಿ ಇಂಡಿಯಾ ಇರುವಂತಹ ಒಂದು ಸಂಸ್ಥೆ. ನಮ್ಮ ವೈದ್ಯಕೀಯ ಪ್ರತಿನಿಧಿಗಳು ಸುಮಾರು 1 ಲಕ್ಷದಷ್ಟು ವೈದ್ಯಕೀಯ ಪ್ರತಿನಿಧಿಗಳು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕಂಪನಿಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಎಲ್ಲಿ ಪ್ರತಿ ಒಂದು ಸ್ಟೇಟಿನಲ್ಲಿಯೂ ಕೂಡ ಒಂದು ರಾಜ್ಯದಲ್ಲಿ ಕೂಡ ಒಂದೊಂದು ಅಸೋಸಿಯೇಷನ್, ಇದು ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಸೇಲ್ಸ್ ಅಂಡ್ ಮೆಡಿಕಲ್ ರೆಪ್ ಅಸೋಸಿಯೇಷನ್ ಅಂತ ಹೇಳ್ಕೊಂಡು ಒಂದಿದೆ. ಅದರಲ್ಲಿ ನಾವು ಉಡುಪಿ ವಿಭಾಗದಲ್ಲಿ ಬರ್ತದೆ. ಪ್ರತಿ ಒಂದು ಜಿಲ್ಲೆಯಲ್ಲಿಯೂ ಕೂಡ ಈ
ಈ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಮಾಡಿ ಸಾರ್ವಜನಿಕರು ಒಂದು ಎಚ್ಚರಿಕೆ ಮೂಡಿಸುವಂತ ಒಂದು ಕಾರ್ಯಕ್ರಮ ಆಲ್ ಓವರ್ ದಿ ಇಂಡಿಯಾ ಕೂಡ ನಡೀತಾ ಇದೆ. ಇದನ್ನು ನಾವು ಎಲ್ಲ ಸಹಿ ಸಂಗ್ರಹ ಆದದನ್ನು ಇದು ಕೇಂದ್ರ ಸರ್ಕಾರಕ್ಕೆ ಹೋಗುವಂತದ್ದು ಕೂಡ ನಮ್ಮ ಕಾರ್ಯಸೂಚಿಯಲ್ಲಿ ಇದೆ. ಈಗಾಗಲೇ ನಮ್ಮ ನೇತರರಲ್ಲಿ ಡೆಲ್ಲಿಯಲ್ಲಿ ಇದ್ದಾರೆ. ಓಕೆ ಓಕೆ ಫೈನ್. ಈಗ ಸಹಿ ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತದ್ದು ಇದೇ ಮುಖ್ಯವಾದಂತ ಇದ್ರದ್ದು ಉದ್ದೇಶ. ಈ ರೀತಿಯಲ್ಲಿ ನಾವು ನಮ್ಮ ಒಂದು ಮುಷ್ಕರ ಮಾಡಿ ಇದು ಜನೋಪಯೋಗಿ ಆಗುವಂತದ್ದನ್ನು ತಿಳ್ಕೊಂಡು ಒಂದು ಕಣ್ಣು ತೆರೆಸುವ ಒಂದು ನಮ್ಮ ಅಳಿಲು ಸೇವೆ ಇದು ಅಷ್ಟೇ. ಓಕೆ, ನಮ್ಮ ಒಂದು ಸರ್ಕಾರದ ಅಥವಾ ಜನರಿಗೆ ಒಂದು ಗೊತ್ತಾಗುವ ಹಾಗೆ ಒಂದು ಎಚ್ಚರಗೊಳಿಸುವಂತದ್ದು ನಮ್ಮ ನಿಟ್ಟಿನಲ್ಲಿ ಒಂದು ಹೋರಾಟ ಅಷ್ಟೇ ಹೇಳ್ಬೋದು. ಮುಂದಿನ ಯೋಜನೆಗಳೆಲ್ಲ ಏನು ನಿಮ್ದು ನಾಗರಿಕ ಆರೋಗ್ಯ ವೇದಿಕೆಯಿಂದ? ಇದೇ ರೀತಿಯಾದಂಥ ಹೆಚ್ಚಿನ ಕ್ಯಾಂಪ್ಗಳನ್ನು ಮಾಡೋದು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ. ಮೆಡಿಕಲ್ ಕ್ಯಾಂಪ್ಗಳನ್ನು ಆಸ್ಪತ್ರೆಯವರು ಕ್ಯಾಂಪ್ಗಳನ್ನ ಮಾಡ್ತಾರೆ, ಬೇರೆ ಬೇರೆ ಜನರಲ್ ಆಸ್ಪತ್ರೆಯವರು ಮಾಡ್ತಾರೆ, ಸಾಕಷ್ಟು ಮಾಡ್ತಾರೆ. ಸಂಸ್ಥೆಗಳು ಬೇರೆ ಬೇರೆ ರೋಟರಿ, ಜೆಸಿ, ಲಯನ್ ಸಂಸ್ಥೆಗಳು ಬೇರೆ ಬೇರೆ ಡಾಕ್ಟರ್ ಹೆಲ್ಪ್ ತಗೊಂಡು ಅಥವಾ ಹಾಸ್ಪಿಟಲ್ ಹೆಲ್ಪ್ ತಗೊಂಡು ಬೇರೆ ಬೇರೆ ಕಡೆ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೊಂದು ಹೊಸದಾಗಿ ಹೆಚ್ಚಾಗಿ ಈ ಆರೋಗ್ಯದ ಬಗ್ಗೆ ಮಾಹಿತಿಗಳ ಅಗತ್ಯ ಇದೆ ಅಂತೇಳಿ ನಮಗೆ ತಿಳಿತು. ಈ ನಿಟ್ಟಿನಲ್ಲಿ ನಾವು ಕಾಲೇಜುಗಳಿಗೆ ಹೋಗಿ ಏನೇನೋ ಅವ್ರ ಸಮಸ್ಯೆಗಳು, ಹದಿಹರಿಯದಲ್ಲಿ ಬರುವಂತ ಸಮಸ್ಯೆಗಳೇನು, ಅದ್ರ ವಿಷಯಗಳ ಬಗ್ಗೆ ಯಾರು ಗೈನಿಕಾಲಜಿಸ್ಟ್ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಟಾಕ್ಸ್ಗಳು ಕೊಡುವಂಥದ್ದು. ಮತ್ತೆ ಈ ಸ್ಲಮ್ ಏರಿಯಾಕ್ಕೆ ಹೋಗಿ ಅವ್ರಿಗೇನು ಗೊತ್ತಿಲ್ಲ ಹೇಗೆ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕಡಿಮೆ ಇರೋದ್ರಿಂದ ಅವರಲ್ಲಿ ಏನಾದ್ರು ಒಂದು ಫಂಕ್ಷನ್ ಆದಾಗ, ಚಿಕ್ಕ ಸಭೆ ಸಮಾರಂಭ ಆದಾಗ ಅಲ್ಲೇನಾದ್ರು ಒಂದು ಟಾಕ್ಸ್ ಕೊಡುವುದು. ಅದ್ರ ಜೊತೆಗೆ ನಮ್ಮದೇ ಆದಂಥ ಒಂದು ಪ್ರಾಜೆಕ್ಟ್ ಇದೆ, ಅದನ್ನ ತಗೊಂಡು ಹೋಗಿ ಕೆಲವೊಂದು ಹೆಲ್ತ್ ರಿಲೇಟೆಡ್ ಪ್ರೋಗ್ರಾಮ್ಗಳದ್ದೆಲ್ಲ ಪಿಕ್ಚರ್ಗಳನ್ನು ಅವ್ರಿಗೆ ತೋರಿಸುವಂಥದ್ದು. ಈ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚು ಒತ್ತು ಕೊಡ್ತಿದ್ವಿ ಇತ್ತೀಚಿನ ದಿನಗಳಲ್ಲಿ. ಅದು ನಮ್ಗೆ ತುಂಬಾ ಅದು ಉಪಯೋಗ ಅಂತ ಅನಿಸ್ತಾ ಇದೆ. ಅದು ಬೇರೆ ಬೇರೆ ಕಡೆಯಲ್ಲಿ ನಮಗೆ ತುಂಬಾ ಹೆಲ್ಪ್ ಆಗಿದೆ. ಇದು ನಮ್ಮ ಮುಂದಿನ ಯೋಜನೆ, ಅದನ್ನೇ ಮುಂದೆ ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದು ನಮ್ದು ಯೋಜನೆ ಇಟ್ಕೊಂಡು. ಮಧುಸೂದನ್ ಅವರೇ, ಈಗ ಈ ಬೆಲೆ ಏರಿಕೆಯ ಬಿಸಿ ಇದೆಯಲ್ಲ, ಇದು ಮಧ್ಯಮ ವರ್ಗದ ಜನರಿಗೆ ಮತ್ತು ಅದಕ್ಕಿಂತ ಕೆಳಗಡೆ ಇರುವಂತ ಜನರಿಗೆ ತುಂಬಾ ತಟ್ತದೆ. ಇದು ದೊಡ್ಡವರಿಗಾದ್ರೂ ಬಿಡಿ, ಅದು ಇಟ್ ಡಸಂಟ್ ಮ್ಯಾಟರ್ ಟು ಮಚ್. ಸೊ ಈ ನಿಟ್ಟಿನಲ್ಲಿ ನಾಳೆ ಆಗುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ. ಆಗುತ್ತಾ? ಗ್ಯಾರಂಟಿ ಇಲ್ಲ. ಇದೊಂದು ಕಂಟಿನ್ಯೂಸ್ ಹೋರಾಟವೇ ಇದು. ಯಾಕಂತ ಹೇಳಿದ್ರೆ ನೋಡಿ, ಒಂದು ದೀಪದ ಕೆಳಗಡೆ ಒಂದು ಕತ್ಲಿದ್ದೇ ಇರ್ತದೆ. ಒಂದು ನಿಮಿಷ, ಒಂದು ಬ್ರೇಕ್ ತಗೊಳ್ಳೋಣ, ಇಲ್ಲಿಂದ ನಾವು ಮುಂದುವರ್ಸೋಣ. ವೀಕ್ಷಕರೇ, ನೀವು ನೋಡ್ತಾ ಇದ್ರಿ, ಈಗ ಔಷಧಿ ಬೆಲೆಯನ್ನು ಇಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟಗಳೆಲ್ಲ ನಡೀತಾ ಇದೆ. ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ನಾವು ತಲುಪಿಸ್ತಾ ಇರುವಂಥದ್ದು ಅವೇರ್ನೆಸ್, ಜಾಗೃತಿ ಜಾಸ್ತಿ ಆಗಿದೆ ಅಂತ ನಿಮಗೆ ಗೊತ್ತಿರಲಿ, ಮತ್ತು ಏನೇನೆಲ್ಲ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿತದೆ. ಮತ್ತೊಮ್ಮೆ ಬ್ರೇಕ್ ಆದಮೇಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೋಡ್ತಾ ಇದ್ದೀರಿ, ಇದೊಂದು ವಿಶೇಷ ಕಾರ್ಯಕ್ರಮ. ಔಷಧಿಗಳ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ, ಆ ನಿಟ್ಟಿನಲ್ಲಿ ಒಂದು ಹೋರಾಟ ನಡೀತಾ ಇದೆ ದೇಶದಾದ್ಯಂತ, ಕಡಿಮೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಈಗ ನಮ್ಮ ಜೊತೆ ಇಬ್ಬರು, ಮಧುಸೂದನ್ ಮತ್ತು ರವಿರಾಜ್ ಅವರು. ಮಧುಸೂದನ್ ಅವರು ಮೆಡಿಕಲ್ ರೆಪ್ ಅಸೋಸಿಯೇಷನ್ ಜಿಲ್ಲಾ ಕಾರ್ಯದರ್ಶಿಯಾಗಿ ಹಿಂದೆ ಕೆಲಸ ಮಾಡಿದವರು, ಮತ್ತು ರವಿರಾಜ್ ಅವರು ನಾಗರಿಕ ಆರೋಗ್ಯ ವೇದಿಕೆ ಕಾರ್ಯದರ್ಶಿ ಮತ್ತು ಆಕ್ಟಿವ್ ಮೆಂಬರ್ ಅವರು ಕೂಡ. ಇಬ್ಬರಿಗೂ ಮತ್ತೊಮ್ಮೆ ಬ್ರೇಕ್ ಆದಮೇಲೆ ಸ್ವಾಗತ. ಈಗ ರವಿರಾಜ್ ಅವರೇ, ನನಗೆ ಹೇಳಿ, ಆ 11 ಪಾಯಿಂಟ್ಸ್ಗಳು ಯಾವುದ್ಯಾವುದನ್ನೆಲ್ಲ ಇಟ್ಕೊಂಡು ಕೆಲಸ ನಡೀತಾ ಇದೆ, ಮುಂದೆ ಯಾವುದು ಅಂತ ಗೊತ್ತಾಗಲಿ ಜನರಿಗೆ, ಹೇಳಿ. ಒಂದು, ಎಲ್ಲ ಜೀವನಾವಶ್ಯಕ ಹಾಗೂ ಜೀವರಕ್ಷಕ ಔಷಧಿಗಳ ಬೆಲೆಗಳನ್ನು ಇಳಿಸಬೇಕು ಅನ್ನುವಂಥ. ಮತ್ತೊಂದು, ಔಷಧಿಗಳ ಮೇಲಿನ ಅಬಕಾರಿ ಸುಂಕ ಹಾಗೂ ತೆರಿಗೆಗಳನ್ನು ತೆಗೆದುಹಾಕಬೇಕು ಅನ್ನೋದು. ಜೀವನಾವಶ್ಯಕ ಮತ್ತು ಜೀವರಕ್ಷಕ ಅದು ಎರಡು ಬೈಫರ್ಕೇಟ್ ಹೇಗೆ ಮಾಡೋದು? ಅಂದ್ರೆ ಈ ಎಮರ್ಜೆನ್ಸಿ ಸಿಚುವೇಶನ್ ಎಲ್ಲ ಬೇಕಾಗ್ತದೆ. ಕೆಲವೆಲ್ಲ ದೊಡ್ಡ ಕಾಯಿಲೆಗಳೆಲ್ಲ ಬಂದಾಗ, ಈ ಕಿಡ್ನಿ ಫೇಲಿಯರ್ ಕೇಸಸ್ ನಲ್ಲಿ ದೊಡ್ಡ ಅಥವಾ ಹಾರ್ಟ್ ಇದರಲ್ಲಿ ಬೇಕಾಗುವ ಜೀವರಕ್ಷಕ ಔಷಧಿಗಳು. ಇದು ಜೀವನಾವಶ್ಯಕವಾಗಿ ಕೆಲವು BP ಮಾತ್ರೆಗಳು ಬೇಕಾಗ್ತದೆ, ಡಯಾಬಿಟಿಕ್ ಇರ್ತದೆ ಒಬ್ಬ ಮನುಷ್ಯರಿಗೆ, ಮತ್ತೆ ಕೆಲವೊಂದು ಆಂಟಿಬಯೋಟಿಕ್ಸ್ಗಳೆಲ್ಲ ಇರ್ತದೆ, ಬೇರೆ ಬೇರೆ ಔಷಧಿಗಳೆಲ್ಲ ಇದೆ. ಅದರಲ್ಲಿ ಬೈಫರ್ಕೇಶನ್ ಮಾಡಿದ್ದಾರೆ. ಅದರಲ್ಲಿ ಅಂದ್ರೆ WHO ಒಂದು ಗೈಡ್ಲೈನ್ಸ್ ಕೊಟ್ಟಿದೆ, ಯಾವುದೆಲ್ಲ ಇದು ಬರ್ತದೆ ಒಂದು ಲೀಸ್ಟ್ ಮಾಡಿದ್ದಾರೆ. ಆ ಲೀಸ್ಟಿನ ಪ್ರಕಾರನೇ ಮತ್ತೆ ನಮ್ಮ ಅವರೆಲ್ಲ ಸೇರ್ಕೊಂಡು ಇನ್ನೊಂದು ಲೀಸ್ಟ್ ಎಲ್ಲ ಮಾಡಿದ್ದಾರೆ. ಆ ಲೀಸ್ಟ್ ನಲ್ಲಿ ಇದೆರಡು ಕ್ಯಾಟಗರೈಸ್ ಮಾಡಿದ್ದಾರೆ. ಎರಡು ಕ್ಯಾಟಗರಿಯ ಪ್ರೈಸ್ ಗಳನ್ನು ಇಳಿಸಬೇಕು ಅನ್ನೋದ್ರ ಬಗ್ಗೆ. ಎರಡು ಕ್ಯಾಟಗರಿ ಜಾಸ್ತಿ ಇದೆ ಹಾಗಾದ್ರೆ. ಇದೆ, ಮಾತ್ರೆಗಳು, ಡಯಾಬಿಟಿಕ್ ಎಲ್ಲ ಜಾಸ್ತಿ ಹೈ ಆಗಿದೆ. ಇವನ್ ನೀವು ಅದೇ ನಾನು ಆಗ ಹೇಳಿದಾಗೆ ಕ್ಯಾನ್ಸರ್ ಡ್ರಗ್ಗಳು. ಕ್ಯಾನ್ಸರ್, ನಾನು ಅದೊಂದು ಪ್ರಶ್ನೆ ಕೇಳಬೇಕು. ಕ್ಯಾನ್ಸರ್ ಡ್ರಗ್ಗಳ ರೇಟ್ಸ್ ತುಂಬಾ ಜಾಸ್ತಿ ಯಾಕೆ? ಅದೇ, ಅದಕ್ಕೆ ಒರಿಜಿನಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅದು ಆ್ಯಕ್ಚುಲಿ ತುಂಬ ಕಡಿಮೆ ಇರ್ತದೆ. ಬಟ್ ಮಾರ್ಕೆಟಿಗೆ ಬಂದಾಗ ಪೇಷಂಟ್ ತಗೊಳ್ಳುವಾಗ ಅದ್ರದ್ದು ಹ್ಯೂಜ್ ಡಿಫ್ರೆನ್ಸ್ ಇರ್ತದೆ. ಸೊ ಹಾಗಾಗಿ ಯಾರೋ ಒಬ್ರು ಬಡವರಿಗೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಈಗ ಭಾರಿ ಕಷ್ಟ ಅಲ್ವಾ?
ಸೊ ಆ ಬೆಲೆಗಳನ್ನೆಲ್ಲ ಇಳಿಸ್ಬೇಕು ಆ್ಯಕ್ಚುಲಿ. ಈಗ ಇಳಿಸಿರುವಂಥ ಬೆಲೆಗಳು ಯಾವುದೋ ಕೆಲವೊಂದು ಪ್ರಾಡಕ್ಟ್ಗಳಿಗೆ ಮಾತ್ರ ಇಳಿಸಿದ್ದಾರೆ, ಡ್ರಗ್ಗಳಿಗೆ ಮಾತ್ರ ಇಳಿಸಿದ್ದಾರೆ, ಎಲ್ಲದಕ್ಕೂ ಇಳಿಸ್ಲಿಲ್ಲ. ಈ ಕ್ಯಾನ್ಸರ್ ಡ್ರಗ್ಗಳಿಗೆಲ್ಲ ಪ್ರೈಸ್ಗಳನ್ನು ಇನ್ನೂ ಇಳಿಸ್ಲಿಲ್ಲ ಅವರು. ಸೊ ಅದನ್ನ ಇಳಿಸ್ಬೇಕು ಆ್ಯಕ್ಚುಲಿ. ಅಂಥ ಪ್ರಾಡಕ್ಟ್ಗಳಿಗೆ, ಅಂಥ ಬ್ರ್ಯಾಂಡ್ಗಳಿಗೆ ಪ್ರೈಸ್ಗಳನ್ನು ಇಳಿಸ್ಬೇಕು. ಆ ನಿಟ್ಟಿನಲ್ಲಿ ಕ್ರಮ ಗೌರ್ಮೆಂಟ್ನವ್ರು ತಗೊಳ್ಬೇಕು ಆ್ಯಕ್ಚುಲಿ. ರೈಟ್ ಹೇಳಿ ಹೇಳಿ. ಇದ್ರ ಬಗ್ಗೆ ಒಂದು ಹೇಳಬೇಕಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದೆ, ದೀಪದ ಕೆಳಗಡೆ ಕತ್ತಲಿರುವ ಅಂತ ಹೇಳ್ಕೊಂಡು. ಈಗ ಭಾರತದ ಔಷಧಿ ಉದ್ಯಮ ಉಂಟಲ್ಲ, ಒಂದು ದೈತ್ಯವಾಗಿ ಬೆಳೆದಿದೆ. ಇದು 10th ಲಾರ್ಜೆಸ್ಟ್ ಮೌಲ್ಯ ಲೆಕ್ಕದಲ್ಲಿ ವರ್ಲ್ಡಿನಲ್ಲಿ ಒಂದು 10th ಲಾರ್ಜೆಸ್ಟ್ ಆಗಿದೆ. ಯಾವುದು? ನಮ್ಮ ಭಾರತ ಉದ್ಯಮ, ಔಷಧಿ ಉದ್ಯಮ ಒಂದು. ಮತ್ತು ವಾಲ್ಯೂಮ್ ವೈಸ್ ಎಷ್ಟು ಔಷಧಿಗಳನ್ನು ನಾವು ವಾಲ್ಯೂಮ್ ವೈಸ್ ಗಾತ್ರದಲ್ಲಿ ಒಂದು 3ನೇ ಸ್ಥಾನ ಪಡ್ಕೊಂಡಿದೆ ಭಾರತ ದೇಶ. ಸುಮಾರು 200ಕ್ಕೂ ಹೆಚ್ಚಿಗೆ ದೇಶಗಳಿಗೆ ಭಾರತ ಔಷಧಿಗಳನ್ನು ರಫ್ತು ಮಾಡ್ತಾ ಇದೆ. ಮತ್ತೆ ಕಡಿಮೆ ದರದಲ್ಲಿ ರಫ್ತು ಮಾಡ್ತಾ ಇದೆ. ಇದು ಒಂದು. ಅದಕ್ಕೋಸ್ಕರನೇ ಭಾರತಕ್ಕೆ ನಾವು ವಿಶ್ವದ ಫಾರ್ಮಸಿ ಅಂತ ಹೇಳ್ಕೊಂಡು ಕೂಡ ಹೆಸರು ಪಡ್ಕೊಂಡಿದೆ. ವೆರಿ ಗುಡ್. ಆದರೆ ಇಲ್ಲಿ ನಮ್ಮ ಭಾರತದಲ್ಲಿ ಸುಮಾರು 24,000 ಔಷಧಿ ಕಂಪನಿಗಳು ಕಾರ್ಯನಿರತವಾಗಿದೆ. 24,000 ಕಂಪನಿಗಳು ಕಾರ್ಯನಿರತವಾಗಿದೆ. ಸರ್ ಒಂದ್ ನಿಮಿಷ ಅದ್ರ ಬಗ್ಗೆ ನಾವು ಬರೋಣ. ಈ ಇಂಡಿಯನ್ ಮಾರ್ಕೆಟ್ ಕಂಪನೀಸ್ ಅದ್ರ ಬಗ್ಗೆ ಬರೋಣ. ಈ ಪಾಯಿಂಟ್ಸ್ ಗಳನ್ನ ಈಗ ಒಂದು ಮುಗಿಸ್ಬಿಡೋಣ. ಫಸ್ಟ್ ಪಾಯಿಂಟ್, ಜೀವನಾವಶ್ಯಕ ಮತ್ತು ಜೀವರಕ್ಷಕ ಔಷಧಿಗಳ ಬೆಲೆಯನ್ನ ಇಳಿಸಿ ಒಂದು. ಎರಡನೇ ಪಾಯಿಂಟ್, ಔಷಧಿಗಳ ಮೇಲಿನ ಅಬಕಾರಿ ಸುಂಕ ಹಾಗೂ ತೆರಿಗೆಗಳನ್ನು ತೆಗೆದುಹಾಕಿ, ಟ್ಯಾಕ್ಸ್ ಕಡಿಮೆ ಮಾಡಿ ಅಂತ. ಅದು ಸರ್ಕಾರನೇ ಮನ್ಸು ಮಾಡ್ಬೇಕಾಗ್ತದೆ. ಅದು ಮಾಡಿದ್ರೆ ಅದು ಅಲ್ಟಿಮೇಟ್ಲಿ ಅದ್ರ ಬೆನಿಫಿಟ್ ತಗೊಳ್ಳೋದು ಪೇಷಂಟ್ಸ್. ಹಾಗಾಗಿ ಅದರ ಟ್ಯಾಕ್ಸ್ ರಿಡ್ಯೂಸ್ ಮಾಡಿದ್ರೆ ಪೇಷಂಟ್ಗೆ ಬೆಲೆ ಇನ್ನೂ ಕಡಿಮೆಯಲ್ಲಿ ಸಿಗುತ್ತೆ. ಅದೊಂದು. ಮಾರುಕಟ್ಟೆ ಮೇಲಿನ ಬೆಲೆ ನಿರ್ಧರಿತವನ್ನು ತೆಗೆದುಹಾಕಿ ಉತ್ಪಾದನಾ ವೆಚ್ಚದ ಮೇಲೆ ಔಷಧಗಳ ಬೆಲೆಗಳನ್ನು ನಿರ್ಧರಿಸಿ. ಓಕೆ ಸರ್, ಏನಂತೀರಿ ಇದಕ್ಕೆ? ನೋಡಿ, ಇದರಲ್ಲಿ ಮುಖ್ಯವಾಗಿ ಒಂದು ವಿಚಾರ ಹೇಳಬೇಕಂತ ಹೇಳಿದ್ರೆ, ಔಷಧಿಗಳ ಮೇಲಿನ ಅಬಕಾರಿ ಸುಂಕ ಮತ್ತು ತೆರಿಗೆಯನ್ನು ತೆಗೆದೇ ಹಾಕಬೇಕಂತ ಹೇಳಿ. ಈಗ ತೆರಿಗೆ, ಈಗ ಅದರಲ್ಲಿ ಔಷಧಿಗಳಲ್ಲಿ 2 ವಿಭಾಗ ಮಾಡಿದ್ದಾರೆ. ಒಂದು ಅತ್ಯವಶ್ಯಕವಾದ ಔಷಧಿ, ಮತ್ತೊಂದು ಜೀವರಕ್ಷಕ ಔಷಧಿಗಳನ್ನು ಮಾಡಿದರೂ ಕೂಡ ಮತ್ತೆ ಅದಕ್ಕೆ ಯಾಕೆ ತೆರಿಗೆ ಹಾಕಬೇಕು? ಇದನ್ನು ಕೂಡ ಆದಷ್ಟು ತೆರಿಗೆಯನ್ನು ಆಲ್ಮೋಸ್ಟ್ ತೆಗಿಬೇಕು. ಯಾಕಂದರೆ ಜನರಿಗೆ ಔಷಧಿ ಮುಖ್ಯ ಆಗಿರ್ತದೆ. ಅದರಲ್ಲಿ ನಾವು ಸರ್ಕಾರ ಅದರಲ್ಲಿ ಪಾಲು ತಗೊಳ್ಳೋ, ಔಷಧಿ ತಗೊಳ್ಳುವ ಒಂದು ಬಡವನಿಂದ ನಾವು ತೆರಿಗೆಯನ್ನು, ಅದು ಏನು ಇದ್ದರೂ ಕೂಡ ಕೊನೆಯಲ್ಲಿ ಆ ತೆರಿಗೆಗಳನ್ನು ಕೊಡುವಂಥವರು ಯಾರು? ಜನರು. ಯಾರು ಬೇರೆ ಕಂಪನಿಯವರೇನು ತೆರಿಗೆ ಕೊಡೋದಿಲ್ಲ. ಅಲ್ಟಿಮೇಟ್ಲಿ ಕೊನೆಯದಾಗಿ ಬರೋದು ಆ ತೆರಿಗೆಗಳನ್ನೆಲ್ಲ ಕೊಡೋದು ಒಬ್ಬ ಯಾರು ಕನ್ಸ್ಯೂಮ್ ಮಾಡ್ತಾನೆ ಅವನು ಕೊಡ್ತಾನೆ. ಈಗ ಅಬ್ಕಾರಿ ಸುಂಕ ನಮ್ಮಲ್ಲಿ ಒಂದು 8% ಅಬ್ಕಾರಿ ಸುಂಕ ಇದೆ. ಮತ್ತೆ ಇಲ್ಲಿ ವ್ಯಾಟ್ ಸಪರೇಟ್ ಆಗಿದೆ. ಬೇರೆ ಮತ್ತೆ ಈ ಎಜುಕೇಶನ್ ಸೆಸ್ ಅಂತ ಹೇಳ್ಕೊಂಡು ಬರ್ತದೆ. ಬೇರೆ ಸುಂಕಗಳನ್ನು ಇಲ್ಲಿ ನಮ್ಮ ಔಷಧಿ ಒಟ್ಟಿಗೆ ಒಂದು ಔಷಧಿ ತಗೊಳ್ಳುವಾಗ ನಾವು ಅಷ್ಟೆಲ್ಲ ತಗೊಳ್ತಾ ಇದ್ದೇವೆ. ಹೌದು. ಇದು ಕಾಯಿಲೆ ಬಂದ್ರೆ ಬಹಳ ಕಷ್ಟ. ಅಂದ್ರೆ ಕಾಯಿಲೆ ಅಂತ ಹೇಳಿದ್ರೆ ಈಗ ಒಂದು ಉದ್ಯಮ, ಕಾಯಿಲೆ ಒಬ್ಬನಿಗೆ ಒಂದು ಕಾಯಿಲೆ ಬಂತಂತ ಹೇಳಿದ್ರೆ ಅಲ್ಲಿ ಬಿಸ್ನೆಸ್ ಆಯ್ತು. ಅವನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ, ಅವನು ಅಬಕಾರಿ ಇಲಾಖೆಗೆ ಟ್ಯಾಕ್ಸ್ ಕಟ್ಟಿದ, ಆಮೇಲೆ ಇನ್ಯಾರಿಗೋ ಒಂದು ಅವನ ಕಂಪನಿ ಬೆಳೆಯೋದಕ್ಕೆ ಸಹಾಯ ಮಾಡ್ದ. ಹೌದೌದು. ಇದೆ. ಅದರಿಂದ ಭಾರತದಲ್ಲಿ ಈಗ ಡಯಾಬಿಟಿಕ್ ಮತ್ತು ಕೆಲವೊಂದು ಸೈಕಾಟ್ರಿಕ್ ಡ್ರಗ್ಸ್ಗಳ ಪ್ರಮಾಣ ತುಂಬ ಜಾಸ್ತಿ ಆಗ್ತಾ ಇದೆ. ಅದರಿಂದ ನಮ್ಮ ಔಷಧಿಗಳ ಒಂದು ಉದ್ಯಮ ಕೂಡ ಎತ್ತರಕ್ಕೆ ಬೆಳೀತಾ ಇದೆ. ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾಗೆ ಔಷಧಿ ಕಂಪನಿಗಳು ಬೆಳೀತಾ ಇದ್ದಾವೆ. 24,000 ಅಂದ್ರೆ ಎಷ್ಟು ಸರ್? ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಒಂದೊಂದು ಕಂಪನಿಗೆ ಎಷ್ಟು ಬಿಸ್ನೆಸ್ ಇರ್ಬೋದು, ಹಾಗಾದ್ರೆ ಎಷ್ಟು ಜನ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ. ಹೌದು ಅಲ್ವಾ? 4ನೇ ಪಾಯಿಂಟ್ ರವಿರಾಜ್ ಅವರೇ, ಸಾರ್ವಜನಿಕ ವಲಯದ ಔಷಧಿಗಳ ತಯಾರಿಕಾ ಘಟಕಗಳನ್ನು ಪುನರ್ಜೀವಗೊಳಿಸುವುದು. ನಮ್ಮಲ್ಲಿ ಪಬ್ಲಿಕ್ ಸೆಕ್ಟರ್. ಹೌದು. ಈಗಾಗಲೇ ಸುಮಾರು ಕಂಪನಿಗಳಿದೆ. IDPL ಇದೆ, KAPL ಕರ್ನಾಟಕ ಆಂಟಿಬಯೋಟಿಕ್ ಅಂತ ಕಂಪನಿ ಇದೆ, ಹಿಂದೂಸ್ತಾನ್ ಆಂಟಿಬಯೋಟಿಕ್ ಇದೆ. ಈ ಕಂಪನಿಗಳೆಲ್ಲ ಮೊದಲು ತಯಾರಾಗ್ತಾ ಇದ್ದಂಥ ಪ್ರಾಡಕ್ಟ್ಗಳು ಈಗ ತಯಾರಾಗ್ತಾ ಇಲ್ಲ. ಸೊ ಬಂದ್ ಮಾಡಿದ್ದಾರೆ. ಅದನ್ನೆಲ್ಲ ಈಗ ಪುನರ್ಜೀವನಗೊಳಿಸಿದರೆ ಪೇಷಂಟ್ಗಳಿಗೆ ಬೇರೆ ಅಂದರೆ ಗೌರ್ಮೆಂಟ್ನವ್ರು ಎಷ್ಟಾದರೂ ಹ್ಯೂಜ್ ರೇಟ್ ಇಡ್ಲಿಕ್ಕೆ ಆಗೋದಿಲ್ಲಲ್ಲ, ಒಂದು ರೀಸನಬಲ್ ರೇಟ್ ಇಡ್ಲಿಕ್ಕೆ ಸಾಧ್ಯ ಇರ್ತದಲ್ಲ. ಸೊ ಅದು ಪೇಷಂಟ್ಗೆ ಬೆನಿಫಿಟ್ ಸಿಗುವಂಥದ್ದು. ಸೊ ಇದೊಂದು ಇದೆ 4ನೇ ಪಾಯಿಂಟ್. ಇನ್ನು 5ನೇ ಪಾಯಿಂಟ್, ಔಷಧ ಮಾರುಕಟ್ಟೆಯಲ್ಲಿನ ಭ್ರಷ್ಟಾಚಾರವನ್ನು ತಡೆಗಟ್ಟಿ. ಭ್ರಷ್ಟಾಚಾರ ಇದರಲ್ಲೂ ಇದೆಯಾ ಸರ್? ಯಾಕಂತ ಹೇಳಿದರೆ ಇಲ್ಲಿ ಭ್ರಷ್ಟಾಚಾರ ನಿಮಗೆ ಗೊತ್ತಿದ್ದು ಹಾಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಭ್ರಷ್ಟಾಚಾರ ಅಂತೂ ಎಲ್ಲ ಕಡೆಯಲ್ಲೂ ಕೂಡ ಇದೆ.
ಭ್ರಷ್ಟಾಚಾರ ಇಲ್ಲದಿದ್ದ ಕ್ಷೇತ್ರವೇ ಇಲ್ಲ ಅಂತ ಹೇಳ್ಕೊಂಡು ಹೇಳ್ಬೋದು. ಅದರಿಂದ ಇದು ಕೂಡ ಹೊರತಾಗಿಲ್ಲ. ಔಷಧಿ ಕ್ಷೇತ್ರ, ಔಷಧಿ ಉದ್ಯಮ ಅನ್ನುವಂಥದ್ದು ಹೊರತಾಗಿಲ್ಲ. ಕೆಲವೊಂದು ರಿಪೋರ್ಟ್ಸ್ಗಳು ಬರ್ತಾ ಇದೆ, ಅನಾವಶ್ಯಕವಾದ ಔಷಧಿಗಳನ್ನೆಲ್ಲ ಭಾರತದಲ್ಲಿ ಸಿಕ್ಕಾಪಟ್ಟೆ ಇದೆ. ಕೆಲವೊಂದು ಕಾಂಬಿನೇಷನ್ಗಳಿಗೆ ಅರ್ಥವೇ ಇಲ್ಲ ಅಂತ ನಮ್ಮ ವೈದ್ಯರೆಲ್ಲ ಹೇಳ್ತಾರೆ. ಅಂತ ಔಷಧಿಗಳು ನಮ್ಮ ಭಾರತದಲ್ಲಿ ಸಿಗ್ತಾ ಇದೆ. ಹೌದಾ? ಹೌದು. ಅದರಿಂದ ಇದು ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಇದು ಭ್ರಷ್ಟಾಚಾರದಿಂದೇ ಆಗುವಂಥದ್ದು. ಅದೇ ಭ್ರಷ್ಟಾಚಾರ. ಯಾಕಂತೇಳಿದ್ರೆ ಇನ್ನೊಂದು ಭ್ರಷ್ಟಾಚಾರಕ್ಕೆ ಕಾರಣ ಅಂತ ಹೇಳಿದ್ರೆ ಎಲ್ಲಿ ವಿಪರೀತವಾದ ಮಾರ್ಜಿನ್ ಇರ್ತದಲ್ಲ ಅಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇರ್ತದೆ. ಎಲ್ಲಿ ವಿಪರೀತ ಮಾರ್ಜಿನ್ ಇದ್ದಾಗ ಅವನಿಗೆ ಭ್ರಷ್ಟಾಚಾರ ಮಾಡುವಂತ ಸ್ಕೋಪ್ ಇನ್ನೂ ಕೂಡ ಜಾಸ್ತಿ. ಅವನು ಇನ್ನಷ್ಟು ಬೆಳೀತಾ ಹೋಗ್ತಾನೆ, ಭ್ರಷ್ಟಾಚಾರ ಇನ್ನಷ್ಟು ಬೆಳೆಯುವಂತ ಜಾಸ್ತಿ ಇದೆ. ಇದಕ್ಕೆ ನಮ್ಮ ವೈದ್ಯಕೀಯ ಪ್ರತಿನಿಧಿ ಅಥವಾ ಈ ಸಂಘದಿಂದ ಎಂತ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಒಂದು ಏನು ಅಪೀಲ್ ಅಂತ ಹೇಳಿದ್ರೆ ಪ್ರಾಫಿಟ್ ಮಾರ್ಜಿನ್ ಅನ್ನು ಕಡಿಮೆ ಮಾಡಿ ಅನ್ನುವಂಥದ್ದು. ಏನಿದ್ರು ಕೂಡ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಮಾಡಿ ಔಷಧಿಯನ್ನು MRP ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಈಗ ಸಿಗುವಂಥ ಔಷಧಿಗಳು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ನಲ್ಲಿದೆ, ಅದನ್ನು ಮಿನಿಮಮ್ ರಿಟೇಲ್ ಪ್ರೈಸಿಗೆ ತನ್ನಿ ಅಂತ ನಮ್ಮ ಡಿಮಾಂಡ್ಗಳು. ಮಿನಿಮಮ್ ರಿಟೇಲ್ ಪ್ರೈಸಿಗೆ ತನ್ನಿ ಅಂತ. ರೈಟ್. ಇಂಟ್ರೆಸ್ಟಿಂಗ್. ಆಯ್ತು. 6ನೇ ಪಾಯಿಂಟ್ ಯಾವುದಿದೆ ರವಿರಾಜ್ ಅವರೇ? ಔಷಧಿ ಹಾಗೂ ಕಾಂತಿವರ್ಧಕ ಕಾನೂನು 1940 ಉಲ್ಲಂಘನೆ ಆಗುತ್ತಿರುವ ಆನ್ಲೈನ್ ಔಷಧ ವ್ಯಾಪಾರವನ್ನು ನಿಲ್ಲಿಸಿ. ಅಂದ್ರೆ ಬೇಸಿಕಲಿ ಇಟ್ ಇಸ್ ನೀವು ಆನ್ಲೈನ್ ವ್ಯಾಪಾರದನ್ನ ಇತ್ತೀಚೆಗೆ ಸ್ಟಾರ್ಟ್ ಆಗಿರುವ ಅಲ್ಲ, ಇದು ಒಂದು ದೊಡ್ಡ ಟ್ರೆಂಡ್ ಆಗಿಬಿಟ್ಟಿದೆ ಈಗ. ಆಕ್ಚುಲಿ ಆನ್ಲೈನ್ ಅಲ್ಲಿ ಎಲ್ಲ ವಸ್ತುಗಳನ್ನ ಖರೀದಿಸುವಂಥದ್ದು ಸುಲಭವಾಗಿ. ಯಾವುದೇ ನೀವು ಶಾಪಿಂಗ್ ಮಾಲಿಗೆ ಹೋಗಬೇಕಾಗಿಲ್ಲ, ಸೂಪರ್ ಮಾರ್ಕೆಟಿಗೆ ಹೋಗಬೇಕಾಗಿಲ್ಲ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಜಸ್ಟ್ ಈಗ ನಿಮ್ಮ ಮೊಬೈಲ್ ಫೋನಲ್ಲಿ ಒಂದು ಆ್ಯಪ್ ಹಾಕೊಂಡ್ಬಿಟ್ರೆ ಸಾಕು, ಎಲ್ಲನೂ ಅಲ್ಲಿಂದ ಬಂದ್ಬಿಡ್ತದೆ. ಕರೆಕ್ಟ್ ಅಲ್ವಾ? ಆನ್ಲೈನ್ ಅನ್ನು ನಿಲ್ಸೋದಕ್ಕೆ ಸಾಧ್ಯ ಇದೆಯಾ? ಆನ್ಲೈನಲ್ಲಿ ಸರ್ ನಿಮ್ಮ ಪ್ರಕಾರ ನಾನು ಸುಮ್ಮನೆ ಕೇಳ್ತಾ ಇರೋದು, ಪ್ರಶ್ನೆ ಖಂಡಿತ ಗೊತ್ತಿದ್ರೆ ಹೇಳಿ. ಆನ್ಲೈನಲ್ಲಿ ಎಷ್ಟು ಬಿಸ್ನೆಸ್ ನಡೀತಾ ಇದೆ ಅಂತ ಏನಾದರೂ ಗೊತ್ತಿದೆಯಾ? ನೋಡಿ, ಇದು ಆನ್ಲೈನ್ ಅನ್ನುವಂಥದ್ದು ಇತ್ತೀಚೆಗೆ ಪ್ರಾರಂಭವಾದದ್ದು. ಇದು ಖಂಡಿತವಾಗಿ ಒಂದು ಕಾನೂನನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಆಗಿದೆ. ಇತ್ತೀಚೆಗೆ ಆಲ್ ಇಂಡಿಯಾ ಲೆವೆಲ್ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅವರು ಕೂಡ ಒಂದು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಯಾವುದಕ್ಕೆ? ಆನ್ಲೈನ್ ಬಿಸ್ನೆಸ್ ಅನ್ನು ಬಂದ್ ಮಾಡಬೇಕು ಅಂತ ಹೇಳ್ಕೊಂಡು. ವೈದ್ಯರು ಕೂಡ ಈ ಆನ್ಲೈನ್ ಬಿಸ್ನೆಸ್ ಅನ್ನು ಉಲ್ಲಂಘನೆ ಆಗುವುದಕ್ಕೂ ಕೂಡ ಅವರದ್ದು ಕೂಡ ಇದಿದೆ, ಅಬ್ಜೆಕ್ಷನ್ ಕೂಡ ಇದೆ. ಇದು ಆನ್ಲೈನ್ ಅನ್ನುವಂಥದ್ದು ಒಂದು ನಮ್ಮ ಭಾರತಕ್ಕೆ ಇದು ಹೈಫೈ ಲೆವೆಲ್ನವರಿಗೆ ಉಪಯೋಗ ಆಗ್ಬೋದು, ಬಿಟ್ಟರೆ ಸಾಮಾನ್ಯ ಜನರಿಗೆ ಇದು ಉಪಯೋಗ ಆಗುವಂಥದ್ದು ಕಷ್ಟ. ಯಾಕಂದ್ರೆ ಇದು ಮಿಸ್ಯೂಸ್ ಆಗುವಂಥದ್ದು ಜಾಸ್ತಿ ಇದೆ ಆನ್ಲೈನ್ನಲ್ಲಿ. ಓಕೆ ಅಲ್ಲ ಅದಕ್ಕೆ ಒಂದು ಪಾಯಿಂಟನ್ನು ನೀವು ಆನ್ಲೈನ್ ಇದು ಟ್ರೇಡಿಂಗ್ ಬಗ್ಗೆ ಹೇಳಿದಾಗ ನನಗೆ ನೆನಪಾಯಿತು. ಈಗ ಆನ್ಲೈನ್ ಟ್ಯಾಕ್ಸಿಸ್ಗಳು ಕೂಡ ಬಂದ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಆಯಿತು. ಎಲ್ಲ ಟ್ಯಾಕ್ಸಿ ಚಾಲಕರು ಒಂದು ದಿನ ಟ್ಯಾಕ್ಸಿ ಸೈಡಿಗಿಟ್ಟು ಬೀದಿಯಲ್ಲಿ ನಡ್ಕೊಂಡು ಬಂದು DC ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಒಂದು ಓಲಾ ಕ್ಯಾಬ್ಸ್ ನಿಮಗೆ ಗೊತ್ತಿರಬೇಕು, ಅದನ್ನು ಬಂದ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಮತ್ತು ಅದು ಫಲಕಾರಿ ಆಯಿತು ಕೂಡ ಮಂಗಳೂರಿನಲ್ಲಿ. ಸೊ ಇಟ್ ಮೇ ಹ್ಯಾಪನ್. ಆನ್ಲೈನಲ್ಲಿ ನೋಡಿ, ಈ ಆನ್ಲೈನ್ ಅನ್ನುವಂಥದ್ದು ಈಗ ಔಷಧಿಗಳನ್ನು ಒಂದು ಕಾನೂನು ಪ್ರಕಾರ ಒಂದು ವೈದ್ಯರು, ಒಂದು ಸರ್ಟಿಫಿಕೇಟ್ ಹೋಲ್ಡರ್ ಇರುವಂತಹ ಒಂದು ವೈದ್ಯರು ಪ್ರಿಸ್ಕ್ರಿಪ್ಷನ್ ಕೊಟ್ಟದ್ದನ್ನು ಒಬ್ಬ ರೋಗಿಯಾದವನು ತಗೊಳ್ಬೇಕು. ಅದನ್ನು ಕ್ವಾಲಿಫೈಡ್ D ಫಾರ್ಮಾ ಅಥವಾ B ಫಾರ್ಮಾ ಅಥವಾ ಕ್ವಾಲಿಫೈಡ್ ಪರ್ಸನ್ ಅದನ್ನು ಡಿಸ್ಪೆನ್ಸ್ ಮಾಡ್ತಾನೆ, ಒಂದು ಮೆಡಿಕಲ್ನಲ್ಲಿ ಡಿಸ್ಪೆನ್ಸ್ ಮಾಡ್ತಾನೆ. ಅವನು ಕೆಲವೊಂದು ಗೈಡ್ಲೈನ್ಸ್ ಅವರು ಕೊಡ್ತಾರೆ. ಆ ಗೈಡ್ಲೈನ್ಸ್ ಪ್ರಕಾರನೇ ಆ ಔಷಧಿಯನ್ನು ತಗೊಳ್ಳುವಂಥದ್ದು, ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು, ಎಷ್ಟು ಹೊತ್ತಿಗೆ ತಗೊಳ್ಬೇಕು, ಇದು ಎಷ್ಟು ದಿವಸ ತಗೊಳ್ಬೇಕು ಅನ್ನುವಂಥ ವಿಚಾರಗಳೆಲ್ಲ ಇದೆ. ಆದರೆ ಇದು ಆನ್ಲೈನ್ನಲ್ಲಿ ಬಂದ ತಕ್ಷಣ ಈಗಿನ ಯುವ ಜನರು ಹೆಚ್ಚಿಗೆ ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಮೆಡಿಸಿನ್ಸ್ ಅನ್ನು ಆನ್ಲೈನ್ ತಗೊಳ್ಳೋ ಕಾನ್ಸೆಪ್ಟೇ ರಾಂಗ್ ನನ್ನ ಪ್ರಕಾರ. ಅಲ್ಲ, ಅದು ಸ್ಪಷ್ಟ ಉಲ್ಲಂಘನೆ. ನಮ್ಮ ಇದು ಮೆಡಿಸಿನ್ ಅನ್ನು ಒಂದು ಕಾನೂನನ್ನು ಉಲ್ಲಂಘನೆ ಆಗ್ತಾ ಇದೆ ಇಲ್ಲಿ, ಫುಲ್ ಉಲ್ಲಂಘನೆ. ಈಗ ನಮ್ಮ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಲಾಸ್ಟ್ ಟೈಮ್ನಲ್ಲಿ ಒಂದು ಟಿವಿಯಲ್ಲಿ ತೋರಿಸಿದ್ದಾರೆ. ಒಂದು ಅವರೇ ತರಿಸಿದ್ದಾರೆ, ಇನ್ನೊಬ್ಬರ ಹೆಸರಿನಲ್ಲಿ ಅವರು ತರಿಸಿದ್ದಾರೆ. ಹಲವು ಸಾವಿರ ಔಷಧಿಗಳನ್ನು ಅವರು ತಂದು ನಮ್ಮ ಮಂತ್ರಿಯವರ ಎದುರಿನಲ್ಲಿ ಇಟ್ಟಿದ್ದಾರೆ. ಅದು ನಮ್ಮ ಸಚಿವರ ಎದುರುಗಡೆ ಇಟ್ಟಿದ್ದಾರೆ. ನೋಡಿ, ಹೀಗೆ ಬಂದಿದೆ, ಇದು ಔಷಧಿಗಳೆಲ್ಲ ಬಂದಿದೆ. ಯಾಕಂದ್ರೆ ಅದರಲ್ಲಿ ಹೆಚ್ಚಿಗೆ ಇರುವಂತಹದ್ದು ಈ ನಿದ್ರೆ ಬರಿಸುವಂತಹದ್ದು, ಮತ್ತು ಬರಿಸುವಂತಹದ್ದು ಅಂಥದ್ದೆಲ್ಲ ಬಹಳಷ್ಟು ಸ್ಟ್ರಿಕ್ಟ್ ಆಗಿರಿ. ಪ್ರತಿಯೊಂದು ಮೆಡಿಕಲ್ನವರು ಕೂಡ ಯಾರಿಗೂ ಕೊಡುವುದಿಲ್ಲ. ಆದರೆ ಈಗ ವಿದ್ಯಾರ್ಥಿಗಳಿಗೆಲ್ಲ ಇದು ಅಥವಾ ಯಾರಿಗಾದರೂ ಗೊತ್ತಿದ್ದವರಿಗೆ ಇದರಲ್ಲಿ ಹಾಕ್ತಾರೆ, ಮೊಬೈಲ್ನಲ್ಲಿ ಹಾಕ್ತಾರೆ, ಔಷಧಿಗಳನ್ನು ತರಿಸ್ತಾರೆ. ಅವರಿಗೆ ಇನ್ನಷ್ಟು ಕಾಯಿಲೆಗಳು ಬರಲಿಕ್ಕೆ ಇದು ಕಾರಣಗಳು ಆಗ್ತವೆ ಅಂತ ಹೇಳಿಕೊಂಡು ಮಾನಸಿಕ ಒತ್ತಡ ಬಂದು ಕೆಲವರೆಲ್ಲ ತುಂಬ ಜನರು ಇದರಲ್ಲಿ ನರಳುವಂಥ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿಕೊಂಡು ಅದಕ್ಕೋಸ್ಕರವೇ ನಾವು ಆನ್ಲೈನ್ ಔಷಧ ವ್ಯಾಪಾರವನ್ನು ನಿಲ್ಲಿಸಿ ಅನ್ನುವಂಥದ್ದು. ಓಕೆ, ರೈಟ್. ಸೊ ಆನ್ಲೈನನ್ನು ನಿಲ್ಲಿಸಿ. ಆನ್ಲೈನಲ್ಲಿ ಇತ್ತೀಚೆಗೆ ವಾಟ್ಸಪ್ನಲ್ಲೂ ಒಂದು ಬಂದಿತ್ತು. ಯಾವುದೋ ಒಂದು 400 ರೂಪೀಸ್ ಒಂದು ವಸ್ತುವಿಗೆ ನಿಯರ್ಲಿ ಆಫರ್ ಅಂತ ಹೇಳ್ಕೊಂಡು 150 ರೂಪೀಸ್ ಇದು ಹಾಕಿದ್ದಾರೆ. ಓಕೆ,
ಆನ್ಲೈನ್ ಪರ್ಚೇಸಿಗೆ. ರೈಟ್. ಸೊ ಹಾಗಾದರೆ ಅದ್ರ ಮಾರ್ಜಿನ್ ಎಷ್ಟಿರ್ಬೋದು ಅಂತ ಅದರಲ್ಲಿ ಇಮ್ಯಾಜಿನ್ ಮಾಡಿ. ಸೊ ವೀಕ್ಷಕರೇ, ಅದು ಈ ಮೂಲಕ ಹೇಳೋದೇನಂತಂದರೆ, ಹೇಳ್ಬೋದಲ್ಲ ನಾನು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡಬೇಡಿ ಅಂತ ನೇರವಾಗಿ ಹೇಳ್ಬೋದಾ? ಹೌದು, ಖಂಡಿತ. ಆನ್ಲೈನ್ ಅದು ಸ್ಪಷ್ಟ ಉಲ್ಲಂಘನೆ, ಕಾನೂನು ಉಲ್ಲಂಘನೆ. ಈಗ ಓಕೆ, ಅದರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲಬೇಕಾಗಿದೆ. ಈಗಾಗಲೇ ಪ್ರತಿಭಟನೆಗಳು ಎಲ್ಲ ಕಡೆಯಲ್ಲಿ ಕೂಡ ನಡೀತಾ ಇದೆ. ವೈದ್ಯರು ಕೂಡ ಹಾಗೆ ಕೆಮಿಸ್ಟ್ ಅಂಡ್ ಡ್ರಗ್ಸ್ ಅಸೋಸಿಯೇಷನ್ ಅವರು ಕೂಡ, ನಾವು ಕೂಡ ಇದು ಆನ್ಲೈನ್ ಬಿಸ್ನೆಸ್ ಭಾರತಕ್ಕೆ ಸೂಕ್ತವಲ್ಲ ಅಂತ ನೀವು ಅಂತ ಹೇಳಿದ್ರಿ. ಯಾಕಂದ್ರೆ ಒಬ್ಬನಿಗೆ ಆನ್ಲೈನ್ ನಲ್ಲಿ ನೀವು ಅರ್ಜೆಂಟ್ ಮೆಡಿಸಿನ್ ಬೇಕಂತೇಳಿ ಅದ್ರದ್ದು ಬರ್ಲಿಕ್ಕೆ 2 ದಿವಸ ಬೇಕಾಗ್ತದೆ. ಹೌದು ಹೌದು. ಅದು 2 ದಿವಸ ಬಂದಾಗ ಎಷ್ಟೊತ್ತಿಗೆ ಬರ್ತದೆ ಅಂತ ಹೇಳ್ಕೊಂಡು ಅದು ಕಾಯ್ತಾ ಇರಬೇಕಾಗ್ತದೆ. ಆವಾಗ ಅವನ ಕಾಯಿಲೆ ಉಲ್ಬಣ ಆಗ್ತದೆ. ಆವಾಗ ಅದು ಎಷ್ಟು ಸುಟೇಬಲ್, ಇಲ್ಲಿ ಭಾರತಕ್ಕೆ ಎಷ್ಟು ಸುಟೇಬಲ್ ಅನ್ನುವಂಥದ್ದು ಮುಖ್ಯ. ಇವತ್ತಿಗೂ ಕೂಡ ಸುಮಾರು 40ರಿಂದ 50% ಭಾರತದ ಜನರಿಗೆ ಬೇಕಾಗುವ ಔಷಧಿಗಳು ತಲುಪುತ್ತಿಲ್ಲ. ಕರೆಕ್ಟ್. ಈ ಗುಡ್ಡಗಾಡು ಪ್ರದೇಶದಲ್ಲಿ ಬೇರೆ ಎಲ್ಲ ಕಡೆಯಲ್ಲಿ ಕೂಡ ಔಷಧಿ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಅದರಲ್ಲಿ ವೈದ್ಯಕೀಯ ಪ್ರತಿನಿಧಿಯವರು ಯಾವುದೇ ಒಂದು ಕೆಮಿಸ್ಟ್ ಇರಲಿ, ಯಾರೇ ಒಬ್ಬರು ಹಳ್ಳಿಯಲ್ಲಿ ಒಬ್ಬರು ಡಾಕ್ಟರ್ ಇರಲಿ, ಅವರನ್ನು ಮೀಟಾಗಿ ಅಲ್ಲಿ ಔಷಧಿಗಳನ್ನು ಅವೈಲೇಬಲ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು. ಇದು ಯಾರಿಗೂ ಗೊತ್ತಾಗೋದಿಲ್ಲ ಈ ವಿಚಾರಗಳೆಲ್ಲ. ನಾವು ಅಲ್ಲಿ ಪ್ರಾಡಕ್ಟನ್ನು ಅವೈಲೇಬಲ್ ಮಾಡಿ ಡಾಕ್ಟ್ರಿಗೆ ಇದು ರೇಟ್ ಕಡಿಮೆ ಇದೆ, ಇದು ಇಂಥ ಕ್ವಾಲಿಟಿ ಇರುವಂಥ ಔಷಧಿಗಳು ಅಂತ ಅನ್ನುವಂಥ ಮನವರಿಕೆಯನ್ನು ಮಾಡ್ತೇವೆ ನಾವು. ಹಳ್ಳಿಗೆಲ್ಲ ಹೋಗಿ ನಮ್ಮ ವೈದ್ಯಕೀಯ ಪ್ರತಿನಿಧಿಗಳು ಎಲ್ಲ ಹಳ್ಳಿಗೆ ಹೋಗಿ ಅಲ್ಲಿ ಔಷಧಿಗಳನ್ನು ಅವೈಲಬಿಲಿಟಿ ಮಾಡ್ತಾರೆ. ಇದೊಂದು ಉತ್ತಮ ಕೆಲಸ. ಇದನ್ನು ಯಾರು ರೆಕಗ್ನೈಸ್ ಮಾಡಲಿಲ್ಲ ಇವತ್ತಿಗೂ ಕೂಡ. ಓಕೆ ಓಕೆ, ಎಸ್, ಇಂಟ್ರೆಸ್ಟಿಂಗ್. ಆರಾಯಿತು. 7ನೇ ಪಾಯಿಂಟು ನೇರ ಬಂಡವಾಳ. ಔಷಧ ಮಾರುಕಟ್ಟೆಯಲ್ಲಿ ವಿದೇಶಿ ನೇರ ಬಂಡವಾಳ ಬೇಡವೇ ಬೇಡ. ಅಂದರೆ ಹೇಗದು? ಈಗ ವಿದೇಶಿ ನೇರ ಬಂಡವಾಳ ಅಂತ ಹೇಳಿದರೆ ನಮ್ಮ ಭಾರತದ ಔಷಧಿ ಉದ್ಯಮ ಸಶಕ್ತವಾಗಿದೆ ಇವತ್ತಿಗೆ, ತುಂಬ ಸಶಕ್ತವಾಗಿದೆ. ಓಕೆ. ಅಮೆರಿಕದಲ್ಲಿ ಭಾರತದಲ್ಲಿ 72% ಔಷಧಿ ಉದ್ಯಮ, ಔಷಧಿ ಸಂಸ್ಥೆಗಳು FDA ಅಪ್ರೂವ್ಡ್ ಆಗಿರುವಂಥ ಕಂಪನಿಗಳಲ್ಲಿ ಇದೆ. ಇದು ಅಮೆರಿಕದಲ್ಲಿ ಎಷ್ಟು ಉಂಟು ಅದರಿಗಿಂತ ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಅಷ್ಟೇ ಸಶಕ್ತವಾಗಿದೆ ನಮ್ಮದು ಭಾರತದ ಔಷಧಿ ಉದ್ಯಮ. ಇಂಟ್ರೆಸ್ಟಿಂಗ್. ಆದರೆ ನಾವು ಮಾರ್ಕೆಟ್ನಲ್ಲಿ $750 ಬಿಲಿಯನ್ ನಷ್ಟು ಮಾರ್ಚ್ 2014ರಲ್ಲಿ ನಮ್ಮ ಟರ್ನ್ ಓವರನ್ನು ನಾವು ತೋರಿಸಿದ್ದೇವೆ. ಆದ್ದರಿಂದ ನಮಗೆ ಇನ್ನೊಬ್ಬರದ್ದು ಅವಶ್ಯಕತೆ, ವಿದೇಶಿ ನೇರ ಬಂಡವಾಳ ಅಗತ್ಯನೇ ಇಲ್ಲ. ಅವರೇನು ತಂತ್ರಜ್ಞಾನವನ್ನು ಕೊಡುವುದಿಲ್ಲ, ಅವರು ಬೇರೆ ಯಾವುದೇ ಒಂದು ನಮ್ಮಲ್ಲಿ ಉದ್ಯಮಗಳನ್ನೆಲ್ಲ ಕೊಡ್ತಾ ಇಲ್ಲ. ಬರೀ ಹಣವನ್ನು ವಿದೇಶಿ ಬಂಡವಾಳ ಮಾತ್ರ ಇಲ್ಲಿ ಬರ್ತಾ ಇದೆ. ವಿದೇಶಿ ಬಂಡವಾಳ ತಂದು ಇಲ್ಲಿ ಆದಷ್ಟು ಅವರ ಪ್ರಾಫಿಟ್ ಮಾರ್ಜಿನ್ ಇಲ್ಲಿಂದ ಅವರ ಕಂಟ್ರಿಗೆ ತಗೊಂಡು ಹೋಗ್ತಾ ಇರುವಂಥದ್ದು. ಆದರೆ ನಮ್ಮ ಸಂಸ್ಥೆಗಳನ್ನು, ನಮ್ಮ ಭಾರತೀಯ ಉದ್ಯಮಗಳನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ಭಾರತ ಸರ್ಕಾರಕ್ಕಿದೆ. ಕರೆಕ್ಟ್. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ವಿದೇಶಿ ಉದ್ಯಮದವರು ಬರ್ತಾರೆ, ನಿಮ್ಮ ಹತ್ರ ಹೊಸ ಡ್ರಗ್ಸ್ಗಳೆಲ್ಲ ಇಲ್ಲ, ನಿಮ್ಮ ಕಂಪನಿಯನ್ನು ನಮಗೆ ಕೊಡಿ ಅಂತ ಅವರು ಪರ್ಚೇಸ್ ಮಾಡಿಬಿಡ್ತಾರೆ. ಈಗ ಒಂದು ನಿಮಿಷ ಸರ್, ಒಂದು ಬ್ರೇಕ್ ತಗೊಳ್ಳೋಣ, ನಂತರ ಇಲ್ಲಿಂದ ಮುಂದುವರಿಸೋಣ ನಾವು ವೀಕ್ಷಕರೇ. ಈಗ ಒಂದು ಸಣ್ಣ ಬ್ರೇಕ್, ನಂತರ ಕಾರ್ಯಕ್ರಮ ಮುಂದುವರಿತದೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಔಷಧಿಯ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನು ನಾವು ನಿಮ್ಮ ಮುಂದೆ ಮಾಡ್ತಾ ಇದ್ದೇವೆ. ಈಗ ಮಧುಸೂದನ್ ಮತ್ತು ರವಿರಾಜ್ ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದು 7 ಪಾಯಿಂಟನ್ನು ನಾವು ಡಿಸ್ಕಸ್ ಮಾಡಿದ್ದಾಯಿತು. ಅಂದರೆ ಯಾವ ವಿಚಾರದ ಮೇಲೆ ನೀವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ. ನಿನ್ನೆ ಅಷ್ಟೇ ಉಡುಪಿಯಲ್ಲಿ ಇದಕ್ಕೆ ಪೂರಕವಾಗಿ ಒಂದು ಸಹಿ ಸಂಗ್ರಹದ ಅಭಿಯಾನವನ್ನು ಮಾಡಿದರು, ನೀವೆಲ್ಲ ಸೇರಿ ಮಾಡಿದ್ರಿ. ಸೊ ಆ ವಿಜುವಲ್ಸನ್ನು ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಒಂದು ವಿಡಿಯೋ. ಅದು ದಯವಿಟ್ಟು ಸ್ವಲ್ಪ ಫುಲ್ ಸ್ಕ್ರೀನಲ್ಲಿ ಸ್ವಲ್ಪ ತೋರಿಸ್ಬೇಕು ಅಂತ ಒಂದು ರಿಕ್ವೆಸ್ಟ್ ಇದೆ. ಸ್ವಲ್ಪ ಸ್ಟಿಲ್ ಮಾಡಿ. ಇದು ಎಲ್ಲಿ, ಯಾವ ಏರಿಯಾ, ಸ್ವಲ್ಪ ಸ್ಟಿಲ್ ಮಾಡಿ ಇದನ್ನು. ಯಾವ ಏರಿಯಾದಲ್ಲಿ ಸರ್ ಇದು? ಇದು ಉಡುಪಿಯ ಬಸ್ ಸ್ಟ್ಯಾಂಡ್ನಲ್ಲಿ. ಓಕೆ. ಇದು ಎ.ವಿ. ಬಾಳಿಗ ಹಾಸ್ಪಿಟಲ್ನ ಎದುರುಗಡೆ IMA ಪ್ರೆಸಿಡೆಂಟ್ ಇದ್ದಾರೆ ನಮ್ಮ ಜೊತೆಗೆ. ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರು ಮತ್ತೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಇಂಡಿಯನ್ ಮೆಡಿಕಲ್, ಮತ್ತೆ ಎ.ವಿ. ಬಾಳಿಗ ಹಾಸ್ಪಿಟಲ್ ನಿರ್ದೇಶಕರು PV ಭಂಡಾರಿ ಅವರು, ಮತ್ತೆ ಅವ್ರ ಜೊತೆಗೆ ನಮ್ಮ ನಾಗರಿಕ ಆರೋಗ್ಯ ವೇದಿಕೆಯ ಅಧ್ಯಕ್ಷರು ವಿರೂಪಾಕ್ಷ ದೇವರ ಮನೆಯವರು, 3 ಜನ ಅದರ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿ ಅಲ್ಲಿಂದ ನಾವು ಸಹಿ ಸಂಗ್ರಹ ಪ್ರಾರಂಭ ಮಾಡಿದ್ವಿ. ಅದ ನಂತರ ನಾವು ಉಡುಪಿಯ ಬೇರೆ ಬೇರೆ ಕಡೆಯಲ್ಲಿ, ಇದು ಉಡುಪಿಯ ಬಸ್ ಸ್ಟ್ಯಾಂಡ್ ಎದುರುಗಡೆಯಲ್ಲಿ, ಸೊ ಎಲ್ಲ ಬಸ್ ಮಾಲಕರು, ಬಸ್ ಚಾಲಕರು, ಬಸ್ ಕಂಡಕ್ಟರು ಹಾಗೂ ವಿದ್ಯಾರ್ಥಿಗಳು, ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ಇದಕ್ಕೆ ಸಹಿ ಮಾಡಿದ್ರು. ಅದಾದ ನಂತರ ಇದನ್ನ ಡಯಾನಾ ಸರ್ಕಲ್ ಹತ್ರ ತಗೊಂಡೋದ್ವಿ, ಅಲ್ಲಿ ತುಂಬಾ ಜನ ಸೈನ್ ಮಾಡಿದ್ರು. ಅದರ ನಂತರ ಇದೇ ಬ್ಯಾನರ್ನ ನಾವು ಕುಂದಾಪುರಕ್ಕೆ ತಗೊಂಡೋದ್ವಿ. ಕುಂದಾಪುರಕ್ಕೆ ತಗೊಂಡೋದ್ವಿ. ಕುಂದಾಪುರದಲ್ಲಿ ಶಾಸ್ತ್ರಿ ಸರ್ಕಲ್ ಅಲ್ಲಿ ನಾವು ತುಂಬಾ ಜನರಿಂದ ಸಹಿ ಸಂಗ್ರಹ ಮಾಡಿದ್ವಿ. ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಹೆಚ್ಚಿನ ಎಲ್ಲ ಹಿರಿಯರು ಬಂದು ಇದು ಒಂದು ಒಳ್ಳೆ ಅಭಿಯಾನ, ಇದು ಮಾಡಿ ನಾವೆಲ್ಲ ಡಯಾಬಿಟಿಕ್, ಕಾರ್ಡಿಯಾಕ್ ಪೇಷಂಟ್, ತುಂಬಾ ಕಡಿಮೆ ಆಗ್ತಾ ಇದೆ, ಬೆಲೆ ಕಡಿಮೆ ಮಾಡ್ಲಿಕ್ಕೆ ನಿಮ್ದು ಹೋರಾಟ ನಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ತುಂಬಾ ಖುಷಿ ಪಟ್ಟರು ಅವರು. ವೆರಿ ಗುಡ್, ವೆರಿ ಗುಡ್.
ಈಗ ಆಲ್ ರೈಟ್, ಬ್ಯಾಕ್ ಆನ್ ಸ್ಕ್ರೀನ್. ಈಗ ಈ ಬ್ಯಾನರ್ ಎಲ್ಲಿ ಹೋಗಿದೆ? ಈಗ ಅದನ್ನು ನಾವು ತೆಗೆದಿಟ್ಕೊಂಡಿದ್ವಿ, ಅದನ್ನು ನಾವು ಈಗ ಡೆಲ್ಲಿಗೆ ಅದನ್ನ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ವಿ. ಓಕೆ ಓಕೆ ರೈಟ್ ಸರ್, ಹೇಳಿ ಮುಂದುವರಿಸಿ. ಆಗ ನಾವು 7ನೇ ಪಾಯಿಂಟಲ್ಲಿ ನಿಲ್ಲಿಸಿದ್ವಿ, ಮುಂದೆ ಏನಾಯಿತು? FDI ಬಂಡವಾಳ, FDI ಡೈರೆಕ್ಟ್ ನೇರ ಬಂಡವಾಳದಿಂದ ಆಗುವಂತಹ ಒಂದು ದುಷ್ಪರಿಣಾಮಗಳ ಬಗ್ಗೆ ನಾವು ಮಾತಾಡ್ತಾ ಇತ್ತು. ನೇರ ಬಂಡವಾಳ ಅಂತ ಹೇಳಿದರೆ ಯಾವುದೇ ತಂತ್ರಜ್ಞಾನ ಮತ್ತು ಬೇರೆ ಯಾವುದೇ ನಮಗೆ ಸಿಗುವುದಿಲ್ಲ, ಬರೀ ಬಂಡವಾಳ ಮಾತ್ರ ಬರ್ತಾ ಇದೆ. ಆದರೆ ಉದ್ಯಮ ಕೂಡ ನಮಗೆ ಯಾರಿಗೆ ಉದ್ಯಮ ಕೂಡ ಸಿಗ್ತಾ ಇಲ್ಲ, ಬೇರೆ ಹುಡುಗರಿಗೆ ಉದ್ಯೋಗ ಕೂಡ ಇದರಲ್ಲಿ ಸಿಗುವುದಿಲ್ಲ. ಬರೀ ಬಂಡವಾಳ ಹಾಕಿ ಅವರವರ ಪ್ರಾಫಿಟನ್ನು ಅವರವರ ದೇಶಕ್ಕೆ ತಗೊಂಡು ಹೋಗುವಂಥದ್ದು. ಅದಲ್ಲದೆ ನಮ್ಮ ಭಾರತೀಯ ಔಷಧಿ ಕಂಪನಿಗಳನ್ನು ಆದಷ್ಟು ವೀಕ್ ಮಾಡುವಂಥದ್ದು. ಯಾಕಂದರೆ ದೊಡ್ಡ ದೊಡ್ಡ ಕಂಪನಿಗಳು ಸಣ್ಣ ಸಣ್ಣ ಕಂಪನಿಗಳನ್ನೆಲ್ಲ ಪರ್ಚೇಸ್ ಮಾಡಿ ಒಂದು ದಿವಸಕ್ಕೆ ಅವರು ಮೊನೋಪೋಲಿ ಆಗಿ ಬಿಡ್ತಾರೆ. ನಾವು ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿ ಅಮೆರಿಕದಲ್ಲಿ ಔಷಧಿ ತರ್ತಾ ಇತ್ತಲ್ಲ, ಅದೇ ರೀತಿ ಪುನಃ ನಾವು ಅದೇ ಸ್ಥಿತಿಗೆ ನಾವು ಬರುವಂಥ ಒಂದು ಕಾರಣಕರ್ತ ಆಗ್ತೇವೆ ಅಂತ. ಯಾಕಂದರೆ ರಷ್ಯಾ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ FDI ಡೈರೆಕ್ಟ್ ಬಂಡವಾಳ ಇಷ್ಟೇ ಪರ್ಸೆಂಟೇಜ್ ಹಾಕಬೇಕು, ಆದರೆ ಭಾರತದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ 100% ತನಕ ಇದೆ. 100% ಇಲ್ಲಿಗೆ ಹೋಗಿ ನಾಳೆ ಅವರು ಯಾವುದೇ ಕಂಪನಿಯನ್ನು ಒಂದು ತಗೊಳ್ಬೋದು ಅವರು ಕಡಿಮೆ. ಯಾಕಂದರೆ ನಮ್ಮ ವ್ಯಾಲ್ಯೂ ನಮ್ಮ ಇದು ಕಡಿಮೆ ಇದೆ ಇಲ್ಲಿ, ಭಾಳಷ್ಟು ಕಡಿಮೆ ವೆಚ್ಚದಲ್ಲಿ ಎಲ್ಲ ಕೂಡ ನಡೀತಾ ಇದೆ. ಅವ್ರಿಗೆ ಈಸಿ ಆಗ್ತದೆ ಇದನ್ನು ಪರ್ಚೇಸ್ ಮಾಡಿ ಅವರದ್ದೇ ಒಂದು ಪ್ರಾಫಿಟ್ ಮಾರ್ಜಿನ್ ಇನ್ನು ಫ್ಯೂಚರಿಗೆ ಬೇಕಾಗುವಷ್ಟು ಪ್ರಾಫಿಟ್ ಮಾರ್ಜಿನ್ ಇಲ್ಲಿಂದ ಬರ್ತಾ ಇರ್ತದೆ ಅವರಿಗೋಸ್ಕರ. ಆದ್ದರಿಂದ ಅಂಥದ್ದೊಂದು ನಡೀತಾ ಇದೆ. ನೇರವಾಗಿ ನಮ್ಮ ಕಂಪನಿಗಳನ್ನೆಲ್ಲ ಆದಷ್ಟು ಒಂದು ಬಲಯುತವಾಗಿ ಮಾಡಬೇಕು, ಔಷಧಿಗಳಿಗೆ ನೇರ ಬಂಡವಾಳ ಇರಬಾರ್ದು ಅನ್ನುವಂಥ ಒಂದು ನಮ್ಮದೊಂದು ಒತ್ತಾಯ, ಈ ನಿಟ್ಟಿನಲ್ಲಿ ಒತ್ತಾಯ. ಒಂದಲ್ಲ ಒಂದು ದಿವಸ ಅದು ಕೊನೆಯಲ್ಲಿ ಬರುವುದು, ಅದು ಮೊನೋಪೊಲಿ ಆದ ತಕ್ಷಣ ಅವ್ರ ಔಷಧಿಗೆ ಎಷ್ಟು ರೇಟ್ ಕೊಟ್ಟರೂ ಕೂಡ ನಾವು ಆ ರೇಟನ್ನು ನಮ್ಮ ನಾಗರಿಕರು ಅಥವಾ ನಮ್ಮ ರೋಗಿಗಳು ಪರ್ಚೇಸ್ ಮಾಡಬೇಕಾಗ್ತದೆ. ಓಕೆ ರೈಟ್, ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಈಗಾಗಲೇ ಪೇಟೆಂಟ್ ಡ್ರಗ್ಗಳು ಅದೆಲ್ಲ ವೆರಿ ಕಾಸ್ಟ್ಲಿ, ಅದು ಎಷ್ಟೋ ವರ್ಷ 20 ವರ್ಷ 20 ವರ್ಷ ಅವರಿಟ್ಟ ರೇಟ್ಗಳಲ್ಲೇ ನಾವು ಪರ್ಚೇಸ್ ಮಾಡಬೇಕು. ಅದಾದ ನಂತರ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಬೇರೆಯವರು ಮಾರ್ಕೆಟ್ ಮಾಡ್ತಾರೆ, ಬೇರೆ ಕಂಪನಿಯವರು, ಆಗ ರೆಡ್ಯೂಸ್ ಆಗೋ ಚಾನ್ಸಸ್ ಇರ್ತದೆ, ಕಾಂಪಿಟೇಷನ್ ಜಾಸ್ತಿ ಆಗ್ತದೆ. ರೈಟ್ ರೈಟ್ ಸರ್, ನೆಕ್ಸ್ಟ್ ಪಾಯಿಂಟ್. ಒಂದು ಔಷಧಿ ಒಂದು ಪೇಟೆಂಟ್ ಕಾಯ್ದೆ ಮುಂದುವರಿದ ತಿದ್ದುಪಡಿಯನ್ನು ವಿರೋಧಿಸ್ತೇವೆ. ನಮ್ಮದು ಪೇಟೆಂಟ್ ಆ್ಯಕ್ಟ್ ನಮ್ಮಲ್ಲಿ ಇದ್ದಿರುವಂಥ ಭಾರತಕ್ಕೆ ಒಂದು ಪೂರಕವಾಗಿ ಇತ್ತು, ಭಾರತದ ಔಷಧಿ ಕಂಪನಿಗೆ ಪೂರಕವಾಗಿತ್ತು. ಅದನ್ನು ತಿದ್ದುಪಡಿ ತಂದು ಬೇರೆ ಕಂಪನಿಗಳು ಇಲ್ಲಿ ಬರುವ ನಿಟ್ಟಿನಲ್ಲಿ ಹಲವಾರು ಹುನ್ನಾರಗಳು ನಡೀತಾ ಇದೆ. ಇದಕ್ಕೆ ಸರ್ಕಾರ ಕೂಡ ಒಂದು ಕೆಂಪು ಹಾಸಿನ ಒಂದು ಇದು ಕೊಡ್ತಾ ಇದ್ದಾರೆ. ಇಂಥದ್ದೆಲ್ಲ ಆಗಬಾರ್ದು ಅಂತ ಹೇಳ್ಕೊಂಡು ವಿಚಾರದಲ್ಲಿ ನಾವು ಅದು ಇನ್ನೊಂದನೇ ಪಾಯಿಂಟ್ ಅದು ಆ ತಿದ್ದುಪಡಿಯನ್ನು ಮಾಡಬೇಡಿ. ಪೇಟೆಂಟ್ ಆ್ಯಕ್ಟ್ ಇದರಿಂದಲೇ ಇದ್ದ ಕಾರಣವೇ ನಾವು ಇಷ್ಟು ಬಲಾಢ್ಯವಾಗಿ ಬೆಳೆದಿದ್ದೇವೆ. ಅದನ್ನು ತಿದ್ದುಪಡಿ ಮಾಡಿದರೆ ಮತ್ತೆ ಪುನಃ ನಾವು ವೀಕ್ ಆಗ್ತೇವೆ ಅನ್ನುವಂಥ ವಿಚಾರ ನಮ್ಮದು ಅಂತ. ಇದ್ರ ಬಗ್ಗೆ ಮಾಡಬಾರ್ದು ಅಂತ ಹೇಳ್ಕೊಂಡು. ಇನ್ನೊಂದು, ಭಾರತದ ಔಷಧಿ ವಲಯದಲ್ಲಿ ಅಮೆರಿಕ ತಲೆ ತೂರಿಸುವುದನ್ನು ಖಂಡಿಸುತ್ತೇವೆ. ಈಗ ಅಮೆರಿಕ ಹೌದು, ಅಮೆರಿಕದಲ್ಲಿ ಅವರು ಹೆಚ್ಚಿನ ಔಷಧಿಯ ಒಂದು ಉದ್ಯಮದ ಹೆಚ್ಚಿನ ಮಾಲನ್ನು ಅವರು ತಗೊಳ್ತಾರೆ. ಇವತ್ತಿಗೂ ಕೂಡ ಬೇರೆ ಕಂಟ್ರಿಗೆಲ್ಲ ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲದೆ ಈ ಔಷಧಿಗಳನ್ನು ಸಂಶೋಧನೆ ಮಾಡುವಲ್ಲಿ ಅವರು ಇನ್ವೆಸ್ಟ್ಮೆಂಟ್ ತುಂಬ ಮಾಡ್ತಾರೆ. ಅದೊಂದು ಕೆಲವು ಕಂಪನಿಗಳು, ಫೈಸರ್ನಂಥ ಒಂದು ಕಂಪನಿ ಭಾರತದ ಟರ್ನ್ ಓವರ್ಗಿಂತ ಹೆಚ್ಚಿಗೆ ಅವರು ಸಂಶೋಧನೆಗೋಸ್ಕರ ಅವರು ವೆಚ್ಚ ಮಾಡ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಔಷಧಿ ಕಂಪನಿ ಒಂದು ಸಂಶೋಧನೆಗೋಸ್ಕರ ವೆಚ್ಚ ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇದೆ. ಆದರೆ ಹೊಸ ಔಷಧಿಗಳನ್ನು ಸಂಶೋಧನೆ ಆಗಬೇಕು ಅಂಥೇಳಿ ಆದರೆ ಭಾರತದ ಕಂಪನಿಗಳಿಗೆ ನಾವು ಭಾರತ ಸರ್ಕಾರ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕಾಗ್ತದೆ. ಸಂಶೋಧನೆ ಏನಾಗ್ತದೆ ಅದಕ್ಕೆ ತುಂಬ ಸಪೋರ್ಟ್ ಇದ್ದರೆ ಮಾತ್ರ ಭಾರತದ ಕಂಪನಿಗಳು ಮುಂದುವರಿತವೆ. ಇಲ್ಲದ್ರೆ ಹೊಸ ಔಷಧಿಗಳು 20 ವರ್ಷ ತನಕ ಹೊಸ ಸಂಶೋಧನೆ ಆಗಿ 20 ವರ್ಷ ತನಕ ಅದು ಪೇಟೆಂಟ್ ಆ್ಯಕ್ಟ್ ಇದ್ದಿರ್ತದೆ. ಅದ್ರ ಮಧ್ಯದಲ್ಲಿ ಯಾರು ಕೂಡ ಮಾಡುವಾಗಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ಭಾರತ ಏನು ಮಾಡಿದೆ ಅಂತೇಳಿ ರಿವರ್ಸ್ ಇಂಜಿನಿಯರಿಂಗ್ ಪ್ರೊಸೆಸ್ ಅಂತ ಹೇಳ್ಕೊಂಡು ಮಾಡಿಕೊಂಡು ಏನು ಔಷಧಿಗಳನ್ನು ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಭಾರತಕ್ಕೆ ಕಡಿಮೆ ಸೇಮ್ ಗುಣಮಟ್ಟದ ಔಷಧಿಯನ್ನು ಸೇಮ್ ಮಾಲಿಕ್ಯೂಲನ್ನು ಭಾರತಕ್ಕೆ ಕೊಡ್ತಾ ಇದ್ದರು. ಇದರಿಂದ 200 ದೇಶಗಳಿಗೆ ಅವರು ಕೂಡ ನಮ್ಮ ಪರವಾಗಿದ್ದಾರೆ. ಭಾರತದಲ್ಲಿ ಔಷಧಿಗಳು ಕಡಿಮೆ ಸಿಗ್ತವೆ, ಅವರು ನಮ್ಮ ಪರವಾಗಿದ್ದಾರೆ. 200 ದೇಶಗಳು ಕೂಡ ನಮ್ಮ ಪರವಾಗಿದ್ದು ನಾವೇನು ಹೇಳ್ತೇವೆ ಅದಕ್ಕೆ ಭಾರತಕ್ಕೆ ಅವರು ಬೆಂಬಲ ತೋರಿಸ್ತಾರೆ. ಯಾಕಂದರೆ ಔಷಧಿಗಳು ಅವರಿಗೆ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ. ಓಕೆ, ಈಗ ನೀವು ನಿನ್ನೆ ಮಾಡಿರುವಂಥ ಬ್ಯಾನರ್ ಯಾವಾಗ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ? ಅದೀಗ ಈಗಾಗಲೇ ಹೋಗಿದೆ. ಬೇರೆ ನಮ್ಮ ಉಳಿದಷ್ಟು ಬ್ಯಾನರ್ಗಳು ಹೋಗಿದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅನಾನುಕೂಲತೆಯಿಂದ ನಾವು 16ನೇ ತಾರೀಕಿಗೆ ಮಾಡಬೇಕಿತ್ತು. ಅದು 10 ದಿನ ಡಿಲೇ ಆಯಿತು. ಅದನ್ನು ನಾವು ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಜಿಲ್ಲೆಯ ಅಧ್ಯಕ್ಷರಿದ್ದಾರೆ, ಪೇಶ್ವಾ ಅಂತ ಹೇಳ್ಕೊಂಡಿದ್ದಾರೆ, ಮತ್ತು ಸುರೇಶ್ ಅಂತ ಹೇಳ್ಕೊಂಡಿದ್ದಾರೆ, ಅವರಿಗೆ ಹೋಗ್ತದೆ. ಅವರು ಅಲ್ಲಿಂದ
ಕಲೆಕ್ಟ್ ಮಾಡಿ ಒಂದು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡುವಂಥ ವ್ಯವಸ್ಥೆಗಳನ್ನು ಅವ್ರು ಮಾಡ್ತಾರೆ. ನಿನ್ನೆ ದಿನ ಎಷ್ಟು ಸಹಿ ಸಂಗ್ರಹ ಆಯ್ತು ಏನಾದ್ರೂ ಲೆಕ್ಕ ಹಾಕಿದ್ದೀರಾ ಸರ್? ಸಾಧಾರಣ ಒಂದು 500 ಹತ್ತಿರ 500 ಹತ್ರ ಆಗಿದೆ. ಓಕೆ, ಇಂಟ್ರೆಸ್ಟಿಂಗ್. ಸೊ ಅಲ್ಲಿಗೆ 11 ಪಾಯಿಂಟ್ಸ್ ಮುಗೀತು. ಸರ್ಕಾರಿ ಔಷಧಿ ಕ್ಷೇತ್ರ ಬಲಪಡಿಸುವುದು ಅಂತ ಹೇಳಿ. ಈಗ ನಮ್ಮ ಔಷಧಿ ಕಂಪನಿಗಳು ಹೇಳಿದಾಗೆ ಈಗ ಮೊನ್ನೆ ಸ್ನೇಕ್ ವೇನಮ್ ಅನ್ನೋದು ಇಂಜೆಕ್ಷನ್ ಇಲ್ಲ ನಮ್ಮ ಹತ್ರ. ಹೌದು, ಶಾರ್ಟೇಜ್, ಈ ಅಕ್ಯೂಟ್ ಶಾರ್ಟೇಜ್ ಬಂದೆ. ಅವ ಹಿಂದೆ ಎಲ್ಲ ನಮ್ಮ ಸರ್ಕಾರಿ ಔಷಧಿ ಉದ್ಯಮದಲ್ಲಿ ಅದು ಆಗ್ತಾ ಇತ್ತು, ಅದನ್ನು ಬಂದ್ ಮಾಡಿದ್ದಾರೆ. ಅದು ಬಂದ್ ಮಾಡ್ಲಿಕ್ಕೆ ಹೋಗಿ ನಮ್ಗೆ ಬೇಕಾದಾಗಿ ಸಿಗುದಿಲ್ಲ. ಈಗ ಬೇರೆ ಕಂಪನಿಗೋಸ್ಕರ ನಾವು ಕಾಯ್ತಾ ಇರಬೇಕಾಗ್ತದೆ. ಬೇರೆ ಕಂಪನಿಯವರು ಕೊಡುವ ತನಕ ಅವರ ರೇಟ್ ಸಿಕ್ಕಾಪಟ್ಟೆ ಹೈ ಇರ್ತದೆ. ಕರೆಕ್ಟ್. ಆದ್ದರಿಂದ ಸರ್ಕಾರಿ ಔಷಧಿ ಕ್ಷೇತ್ರವನ್ನು ಬಲಪಡಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಒತ್ತಾಯ. ಆದ್ರಿಂದ ನಮಗೆ ಭಾರತಕ್ಕೆ, ನಮ್ಮ ಜನರಿಗೆ ಕಡಿಮೆ ಔಷಧಿಗಳು ಬೇಕಾಗುವ ಔಷಧಿಗಳೆಲ್ಲ ಸಿಗ್ತದೆ ವಿಚಾರ. ಎಸ್, ಈ 11 ಪಾಯಿಂಟ್ಸ್ ಅನ್ನ ಇಟ್ಟುಕೊಂಡು ಆಲ್ ಓವರ್ ದೇಶದಾದ್ಯಂತ ಈ ಹೋರಾಟ ನಡೀತಾನೆ ಇದೆ. ಮಧುಸೂದನ್ ಅವರೇ, ನನಗೆ ಹೇಳಿ, ಒಟ್ಟು ಇನ್ನೊಂದು 2 ನಿಮಿಷ ಮಾತ್ರ ಬಾಕಿ ಇರೋದು. ನನಗೆ ಹೇಳಿ, ಒಟ್ಟು ಓವರ್ ಆಲ್ ಇದರಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಇಡೀ ದೇಶಾದ್ಯಂತ ಎಷ್ಟು ಜನ ಭಾಗಿಯಾಗಿರ್ಬೋದು? ಸುಮಾರು ನಮ್ಮಲ್ಲಿ ನೋಂದಾಯಿತ 1 ಲಕ್ಷ ಔಷಧಿ ವೈದ್ಯಕೀಯ ಪ್ರತಿನಿಧಿಯವರು ಇದ್ದಾರೆ, ಮೆಡಿಕಲ್ ರೆಪ್ಸ್ನವರೆಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಒಂದಲ್ಲ ಒಂದು ವಿಧದಿಂದ ಇದರಲ್ಲಿ ಭಾಗಿಯಾಗಿದ್ದಾರೆ. ಇಂಥ ಸಹಿ ಸಂಗ್ರಹದಲ್ಲಿ ಆಲ್ ಓವರ್ ದ ಇಂಡಿಯಾ, ನಾರ್ತ್ನಲ್ಲಿ ಇದರದ್ದು ಜಾಸ್ತಿ ಇದೆ ಎಲ್ಲ ಕಡೆಯಲ್ಲಿ. ಈಗ ಕೇರಳದಲ್ಲಿಯೂ ಕೂಡ, ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಇದೆ. ನಮ್ಮ ರಾಜ್ಯದಲ್ಲಿ ಈ ನಿಟ್ಟಿನಲ್ಲಿ ಬಾರಿ ಕಡಿಮೆ ಇದರಲ್ಲಿ. ನಾವು ಕೊನೆಯಲ್ಲಿ ಎಚ್ಚರಗೊಳ್ಳುವಂತ ಎಲ್ಲ ಮುಗಿದಾದ ನಂತರ. ಓಕೆ, ರೈಟ್. ಸೊ ಓಕೆ ರವಿರಾಜ್ ಅವರೇ, ಕೊನೆಯದಾಗಿ ನೀವೇನಾದರೂ ಹೇಳ್ತೀರಾ? ಏನಿಲ್ಲ, ಔಷಧಿ ಬೆಲೆ ಇಳಿಬೇಕು, ಸಾರ್ವಜನಿಕರಿಗೂ ತಲುಪಬೇಕು. ಹೊಸ ರೇಟು, ರೆಡ್ಯೂಸ್ಡ್ ರೇಟ್ ಆಗುತ್ತೆ ಅನ್ನೋ ಭರವಸೆ ಮತ್ತು ನಂಬಿಕೆಯಿಂದ ನಾವು ಮುನ್ನಡೆಯುವ. ಓಕೆ, ರೈಟ್. ಮಧುಸೂದನ್ ಅವರೇ, ನೀವಂತೂ ಸಾಕಷ್ಟು ಮಾತಾಡಿದ್ರಿ. ಸೊ ಥ್ಯಾಂಕ್ಸ್. ತುಂಬ ಇದು ಒಂದು ಒಳ್ಳೆ ಉಪಯುಕ್ತವಾದಂಥ ಮಾಹಿತಿ. ಸಾಕಷ್ಟು ಜನರಿಗೆ ಈ ಮೆಡಿಕಲ್ ಇಂಡಸ್ಟ್ರಿ ಏನಿದೆ, ಇದೊಂದು ದೊಡ್ಡ ಉದ್ಯಮ ಅಂತಲೂ ಈಗ ನಮಗೊಂದು ಲೆವೆಲಲ್ಲಿ ಗೊತ್ತಾಯ್ತು ಈಗ. ಥ್ಯಾಂಕ್ ಯು ಇಬ್ಬರಿಗೂ ಇವತ್ತಿನಲ್ಲಿ ಬಂದರೆ. ನಮಸ್ಕಾರ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೀವು ನೋಡಿದರೆ ಬೆಲೆಗಳು ಮೆಡಿಸಿನ್ಸ್, ಔಷಧಿಗಳಿಗೆ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ಕಾಯಿಲೆಗೆ ಬೀಳದೇ ಇರುವುದು ಒಳ್ಳೆಯದು, ಬಿದ್ದರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮೂರ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಸ್ಪಂದನ. ನಮಸ್ಕಾರ.